ನಮಸ್ಕಾರ ವೀಕ್ಷಕರೇ, ಸ್ಪಂದನ ವಾಹಿನಿಯ ಮನಸ್ವಿನಿ ಮನದಾಳದ ಮಾತು ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ತಾಯಿ ನಮಗೆ ಒಂದು ಜನ್ಮ ಕೊಡ್ತಾಳೆ, ಹಾಗೆ ರಂಗಭೂಮಿ ತಾಯಿ ಅನ್ನೋದು ನಮಗೆ ಒಂದೇ ಜನ್ಮದಲ್ಲಿ ಮತ್ತೆ ಮತ್ತೆ ಜನ್ಮ ಕೊಡ್ತಾಳೆ. ಅಂತಹ ಒಬ್ಬ ರಂಗಭೂಮಿ ನಟಿಯನ್ನು ನಾನಿವತ್ತು ನಿಮಗೆ ಪರಿಚಯಿಸ್ತಿದ್ದೀನಿ. ಬನ್ನಿ ಅವ್ರಿಗೆ ಸ್ವಾಗತ ಮಾಡೋಣ. ಶಿಲ್ಪಾ ಜೋಶಿ ಅವರೇ ನಮಸ್ಕಾರ. ನಾನು ಶಿಲ್ಪಾಕ ಅಂತಲೇ ಕರಿತೀನಿ. ಹೇಗಿದ್ದೀರಾ? ಹೌದು, ನಾನು ರಂಗನಟಿ ಅಂತೆಲ್ಲ ಹೇಳಿದೆ. ಮೊದಲು ಹೇಗೆ ಅದು ಸ್ಟಾರ್ಟ್ ಆಯಿತು ಅಂತ? ನನ್ನ ರಂಗಪಯಣ ನಾನು ರಂಗಭೂಮಿಯ ನಾಟಕಗಳನ್ನು ನೋಡ್ತಾ ಅದರೊಟ್ಟಿಗೆ ಬೆಳೆದವಳು. ಮೊದಲಿಗೆ ಡೈರೆಕ್ಟಾಗಿ ಸ್ಟೇಜಿಗೆ ನನಗೆ ಎಕ್ಸ್ಪೋಷರ್ ಸಣ್ಣ ವಯಸ್ಸಿನಲ್ಲಿತ್ತು, ಬಾಲ್ಯದಲ್ಲಿ. ಅದು ಬಿಟ್ಟರೆ ಮತ್ತೆ ಮದುವೆ ಆದ ಮೇಲೆ ಎಷ್ಟೋ ವರ್ಷ, 2 ಮಕ್ಕಳಾದ ಮೇಲೆ ಇಲ್ಲಿ ನಾವು ವಿ ಆರ್ ಬ್ಲೆಸ್ಡ್. ನಮಗೆ ಉಡುಪಿ MGM ರಾಜಾಂಗಣ ಎಲ್ಲ ಹತ್ತಿರ ಇರೋದ್ರಿಂದ ಬೇಕಾದಷ್ಟು ಅಲ್ಲಿ ಪ್ರೋಗ್ರಾಮ್ ಆಗ್ತಾ ಇರುವಾಗ ಸಾಯಂಕಾಲ ಆಫೀಸ್ ಬಿಟ್ಟ ಮೇಲೆ ಒಂದೊಂದು ಸಲ ಅಲ್ಲಿ ನಾಟಕಗಳನ್ನು ನೋಡ್ತಾ ಯಾವುದೋ ಒಂದು ನಾಟಕ ನೋಡುವಾಗ ನನಗೂ ಅದು ಮಾಡಿದರೆ ನಾನು ಇನ್ನೂ ಒಳ್ಳೆ ಮಾಡ್ತೀನೇನೋ ಅಂತ ಅನ್ನಿಸ್ಲಿಕ್ಕೆ ಶುರು ಆಯ್ತು. ಅದ್ರ ಒಳಗೆ ಅಯ್ಯೋ ನಾನು ಸಹ ಹಾಗೆ ಮಾಡ್ಬೋದು, ನನಗೆ ಸಹ ಆ ಥರ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹಾಗೆ ಅಂದ್ಕೊಳ್ತಾ ಇದ್ದೆ. ಸಡನ್ನಾಗಿ ಒಂದು ನಾಟಕದಲ್ಲಿ ಮಾಡೋ ಅವಕಾಶ ಕೂಡ ಸಿಕ್ತು. ಅಲ್ಲಿಂದ ಸ್ಟೇಜಿನ ಮೇಲೆ ಆ್ಯಕ್ಟರ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಯಾವ ನಾಟಕದಿಂದ ಶುರು ಮಾಡಿದ್ರಿ? ಯಾವ ಟೀಮ್ ಜೊತೆ? ಟೀಮ್ ರಂಜನಾ ಕಲಾವಿದರು ಕಟ್ಪಾಡಿ ಅಂತ, ರಾಘವೇಂದ್ರರಾವ್ ಕಟ್ಪಾಡಿಯವರು. ಅವರು ನನಗೆ ಮೊದಲಿಗೆ ಸ್ಟೇಜಿನ ಮೇಲೆ ಹೇಗೆ ನಡಿಬೇಕು, ಹೇಗೆ ಮಾತಾಡಬೇಕು ಎಲ್ಲ ವಿಷಯಗಳನ್ನು ಮೊದಲಿಗೆ ಅವ್ರು ತಿಳಿಸಿಕೊಟ್ಟಿದ್ದು. ಸಾಮಾಜಿಕ ನಾಟಕ ಜೋಕುಲು ಬಾಲಿಲು ಅಂತ, ತುಳು ನಾಟಕ ನನಗೆ ತುಂಬಾ ಒಂದು ಇಷ್ಟವಾದ ಪಾತ್ರ ಆಗಿತ್ತು. ಅದನ್ನೇ ನಾನು MGM ಅಲ್ಲಿ ಶೋ ಆಗಬೇಕಾದ್ರೆ ನೋಡ್ತಾ ಇದ್ದೆ. 2 ಮಕ್ಕಳನ್ನ ಹಿಡ್ಕೊಂಡು ಅವಳು ಹೇಗೆ ಒಂದು ಗಂಡ ಫಾರಿನಲ್ಲಿ ಇರಬೇಕಾದ್ರೆ ಯಾವ ರೀತಿ ಅವಳು ಇಲ್ಲಿ ಅನುಭವಿಸ್ತಾಳೆ, ಅವಳದ್ದು ಒಂದು ಗಂಡನನ್ನು ಬಿಟ್ಟು ಆ ಯೌವನ ಪರಿಸ್ಥಿತಿಯಲ್ಲಿ 2 ಮಕ್ಕಳನ್ನು ಹೊಂದಾಡಿಸ್ಕೊಂಡು ಹೇಗೆ ಅವಳು ಬದುಕ್ತಾಳೆ ಸಮಾಜನೆಲ್ಲ ಎದುರು ಹಾಕ್ಕೊಂಡು ಅನ್ನೋ ಒಂದು ಕ್ಯಾರೆಕ್ಟರ್ ತುಂಬ ಇಂಟ್ರೆಸ್ಟಿಂಗ್ ಇತ್ತು. ನನಗೆ ನೋಡಬೇಕಾದ್ರೆ ಅನಿಸಿತ್ತು, ಎಷ್ಟು ಒಂದು ರಿಯಲಿಸ್ಟಿಕ್ ಡ್ರಾಮಾ ಇದು. ನನಗೆ ಆ ಪಾತ್ರ ಕೊಟ್ಟರೆ ಹೇಗೂ ನನಗೆ 2 ಮಕ್ಕಳಿದ್ರು, ಸ್ವಲ್ಪ ಕನೆಕ್ಟ್ ಆಗ್ತಾ ಇತ್ತು ಸ್ಟೋರಿ. ನನಗೂ ನಾನು ಮಾಡ್ಬೋದೇನೋ ಅಂತ. ಹಾಗೆ ಒಂದು ಅದೃಷ್ಟವಶಾತ್ ಆ ನಾಟಕದಲ್ಲಿ ಮಾಡೋ ಯೋಗ ಬಂತು ನನಗೆ. ಅಂದರೆ ತುಳು ಫ್ಲೂಯೆನ್ಸಿ ಇರಲಿಲ್ಲ, ಬರೆದು ಹಾಗೆ ಡೈಲಾಗ್ ಹೇಳ್ಕೊಂಡೆ ಮಾತಾಡಿದ್ದು ಬಿಟ್ಟರೆ ತುಳು ನಾನು ಕಲ್ತಿದ್ದೆ ಸ್ಟೇಜಿನ ಮೇಲೆ ಮಾತಾಡ್ಲಿಕ್ಕೆ ಅಲ್ಲಿ. ತುಳು ನಾಟಕ ಮೊದಲ ನಾಟಕ ಮಾಡಿದ್ದು ಆ ವರ್ಷದಲ್ಲಿ. ಅದಕ್ಕೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಕೂಡ ಬಂತು. ಅದೆಲ್ಲೋ ಒಂದ್ ಕಡೆ ನನ್ನ ಒಳಗೆ ನಾನು ಮಾಡಬಲ್ಲೆ ಅನ್ನೋದು ಇನ್ನೂ ಜಾಸ್ತಿ ಆಯ್ತು. ಹಾಗೆ ಅದರದ್ದು ಕನ್ನಡ ಅವತರಣಿಕೆ ಕಾತ್ಯಾಯನಿ ಕುಂಜಿಬೆಟ್ಟ ಅವ್ರು ಬರ್ದಿದ್ದಾರೆ, ಅಂತರ ಅಂತ, ಅದರಲ್ಲೂ ಮಾಡಿದೆ. ಅದು ಸುಮಾರು ಶೋಗಳಾಯ್ತು. ಹಾಗೆ ಅಲ್ಲಿಂದ ನನ್ನ ಒಂದು ಒಂದು ಬದುಕು ಅನ್ನೋದೊಂದು ಪ್ರಾರಂಭ ಆಗಿದ್ದು. ಅದನ್ನ ಹೇಳ್ತಾರಲ್ವಾ, ರಂಗಭೂಮಿಯಲ್ಲಿ ಸಿಗುವಂಥದ್ದು ಒಂದು ಅತ್ಯುತ್ತಮವಾದ ಒಂದು ವಿಷಯ ಏನಂತಂದ್ರೆ, ನಾವು ಒಂದು ಪಾತ್ರದಿಂದ ಬೇರೆಯವ್ರ ಪಾತ್ರ ಅಂದ್ರೆ ಇನ್ನೊಂದು ಪಾತ್ರ ಮಾಡುವಾಗ ಆ ಪಾತ್ರದ ಸುಖ ದುಃಖಗಳನ್ನೆಲ್ಲ ನಾವು ಅನುಭವಿಸ್ತೀವಿ, ನಮಗೆ ಗೊತ್ತಾಗುತ್ತೆ. ಸೊ ಅದನ್ನ ನಾವು ನಿಜ ಜೀವನದಲ್ಲೂ ಅದೇ ಒಂದು ಅದನ್ನೇ ಒಂದು ಮೆಥಡ್ ನಾವು ಫಾಲೋ ಮಾಡಿದ್ರೆ ಮೇ ಬಿ ಇನ್ನೊಬ್ಬರ ಕಷ್ಟ ಸುಖಗಳನ್ನು ನಾವು ಅರ್ಥ ಮಾಡ್ಕೋಬೋದೇನೋ ಅಂತ. ಈಗ ನೀವೇ ಹೇಳಿದ್ರಿ, ಅವಳನ್ನು ನೋಡಿದ್ರೆ ನಾನೇ ಅದನ್ನ ಅನುಭವಿಸ್ತಿದ್ದೀನೇನೋ ಅಂತ ಅನಿಸ್ತಿತ್ತು ಅಂತ. ಅಷ್ಟು ತುಂಬಾ ಅಂದ್ರೆ ಅದಕ್ಕೆ ಸಿಕ್ಕಿದ ರೆಸ್ಪಾನ್ಸ್ ಅದು ಸುಮಾರು ಕಡೆ ಕಲ್ಯಾಣಪುರ ಆಚೆಲ್ಲೆಲ್ಲ ಒಂದು ಯಂಗ್ ಏಜಲ್ಲಿ ಗಂಡ ಫಾರಿನಲ್ಲಿ ದುಡಿಯುವಂಥ ಮಹಿಳೆಯರು ಜಾಸ್ತಿ ಇರುವಂಥದ್ದು. ಅಲ್ಲಿ ನಾವು ನಾಟಕ ಮಾಡಿದಾಗ ಕೆಲವರೆಲ್ಲ ತುಂಬ ಕಣ್ಣೀರು ಹಾಕ್ಕೊಂಡು ಬಂದು ಒಂಥರ ಅಯ್ಯೋ ನಮಗೆಲ್ಲೋ ನಾವೇ ಇದ್ದೀವೇನೋ ಅಂತ ಅನಿಸಿತ್ತು. ಎಷ್ಟು ಒಂದು ಕಷ್ಟವನ್ನು ಅವಳು ಅನುಭವಿಸ್ತಾಳೆ ಅಂದರೆ, ಸಾಮಾಜಿಕ ನಾಟಕ ಅಂದರೆ ಅದೇ ಥರ. ಅಲ್ಲಿ ಏನು ಯಾವುದೋ ಒಂದು ಕಟ್ಟುಪಾಡುಗಳು ಇರುವುದಿಲ್ಲ. ಪೌರಾಣಿಕದಲ್ಲಿ ನೀನು ಹೀಗೆ ಬರಬೇಕು, ಇದೇ ಥರ ಮಾತಾಡಬೇಕು, ರಾಜನಾಗೆ ನಡಿಬೇಕು, ಅದೆಲ್ಲ ಇರ್ತದೆ. ಸಾಮಾಜಿಕ ನಾಟಕದಲ್ಲಿ ನಾವು ದಿನನಿತ್ಯದಲ್ಲಿ ನಾವು ನಾಟಕನೇ ಮಾಡ್ತಾ ಇರೋದು. ಎಲ್ಲರೂ ವಾಯ್ಸ್ ವೇರಿಯೇಷನ್ ಆಗುತ್ತೆ, ಕೋಪ ಬಂದರೆ ಕೋಪ ತೋರಿಸ್ತೀವಿ, ಮಾತಾಡ್ತೀವಿ, ಕೈ ತೆಗಿತೀವಿ. ಅದೇ ಥರ ಸ್ಟೇಜಲ್ಲೂ ಅದನ್ನೇ ಅನುಸರಣೆ ಮಾಡೋದು. ಇಲ್ಲಿ ನಮ್ಮ ನಿಜ ಜೀವನದಲ್ಲಿ ಡೈಲಾಗ್ಸ್ ಎಲ್ಲ ಬರ್ದಿರಲ್ಲ, ಬಟ್ ನಾಟಕದಲ್ಲಿ ಡೈಲಾಗ್ಸ್ ಎಲ್ಲ ಬರ್ಕೊಂಡು ಅದನ್ನ ಪ್ಲೇ ಮಾಡ್ತೀವಿ ಅಷ್ಟೇ. ಅದೇ ಹೇಳ್ತಾರಲ್ಲ, ನಾಟಕ ರಿಯಲ್ ಲೈಫ್ಗಿಂತ, ನಿಜ ಜೀವನದಕ್ಕಿಂತ ನಾಟಕವೇ ಒಂದು ನಿಜ ಜೀವನ ಅಂತ ನಾವು ಅನ್ಕೋಬಹುದು ಅಂತ ಹೇಳಿ, ಆ ಥರದ್ದು. ನಾನು ಇನ್ನೊಂದೇನು ಕೇಳಬೇಕು ಅಂತಂದ್ರೆ, ತುಂಬಾ ಕಡಿಮೆ ಜನರಿಗಿಂತ ಒಂದು ಅವಕಾಶ ಸಿಗತ್ತೆ, ನಾವೇ ಪಾತ್ರವನ್ನು ಬರೆದು ನಾವೇ ಅದನ್ನ ಪಾತ್ರ ನಿರ್ವಹಣೆ ಮಾಡೋದು.
ಅದು ತುಂಬ ಜನರಿಗೆ, ಯಾಕಂತಂದರೆ ಈ ಅಂದರೆ ಓವರಾಲ್ ನಾವು ನೋಡ್ತಾ ಹೋದರೆ ಲೇಖಕರು ಬರೀತಾರೆ, ನಿರ್ದೇಶಕರು ನಿರ್ದೇಶಿಸ್ತಾರೆ, ಪಾತ್ರಧಾರಿಗಳು ಪಾತ್ರವನ್ನು ಮಾಡ್ತಾರೆ. ಇದು ಒಂದು ಮೊನ್ನೆ ನೀವು ಮಾಡಿರುವಂಥದ್ದೊಂದು ಏಕವ್ಯಕ್ತಿ ಪ್ರಯೋಗ ಇತ್ತು, ನನ್ನೊಳಗಿನ ಅವಳು. ತುಂಬ ಬೇರೆ ಬೇರೆ ಕಡೆ ಶೋ ಎಲ್ಲ ಮಾಡಿ ಬಂದಿದ್ದೀರಾ. ಅದು ಆ ಪಯಣ ಹೇಗೆ ಶುರು ಆಯಿತು? ಅಥವಾ ಆ ಪಯಣ ಅಂದರೆ ಇದೆ, ನಾನು ರಂಜನಾ ಕಲಾವಿದರು ಅವರೊಟ್ಟಿಗೆ 2-3 ನಾಟಕಗಳನ್ನು ಮಾಡಿ ಒಂದು 20 ಶೋ ಆಗಿರ್ಬೇಕದು. ಒಂದು 3 ನಾಟಕ, ಒಂದು ನಾಟಕ ಜೋಕುಲು ಬಾಲೆಲು ಅದು ಹೇಳಿದ್ನಲ್ಲ, ಅದರಿಂದ ಸ್ಟಾರ್ಟ್ ಆಗಿದ್ದು. ಮತ್ತು ಕೇಸ್ ನಂಬರ್ 99 ಅಂತ, ಅದು ತುಂಬ ಒಂದು ಸಸ್ಪೆನ್ಸ್, ಒಂದು ಥ್ರಿಲ್ಲರ್ ನಾಟಕ. ಅದು ಕೇವಲ 3 ಜನ ಪಾತ್ರಧಾರಿಗಳು ಇಡೀ ನಾಟಕನ ಕಟ್ಟಿಕೊಡೋದು, 2 ಗಂಡಸರು 1 ಹೆಂಗಸು. ಹಾಗೆ ಅದರಲ್ಲಿ ನಾನು ರೋಲ್ ಮಾಡಿದೆ, ಡಿಟೆಕ್ಟಿವ್ ಟೈಪಿನದು ಒಂಥರ. ಅದು ಒಂಥರ ಬೇರೆ ಥರ ಅನುಭವ ಅದು. ಆಮೇಲೆ ಅದಾದ್ಮೇಲೆ 1 ವರ್ಷ ಆದಮೇಲೆ ಅಮ್ಮ ರಿಟೈರ್ಡ್ ಆದರು ಅಂತ. ತುಂಬ ಕನೆಕ್ಟೆಡ್ ಡ್ರಾಮಾ. ಅಂದರೆ ಎಲ್ಲೋ ಒಂದು ಕಡೆ ಅಮ್ಮ ಅಂದೋಳು ಅವಳಿಗೆ ರಿಟೈರ್ಮೆಂಟೇ ಇಲ್ವಾ ಅಂತ ಎಲ್ಲ ಎಷ್ಟು ಜನ ಅದರಿಂದ ಒಂಥರ ಇನ್ಸ್ಪೈರ್ಡ್ ಆಗಿದ್ದಾರೆ. ಅಂದರೆ ಸಾಧಾರಣ ಮಟ್ಟಿಗೆ ನನ್ಗೆ ಉಡುಪಿಯಲ್ಲೆಲ್ಲ ಅಮ್ಮ ಅಂತಲೇ ಕರಿತಾ ಇದ್ರು ಆಗ. ಅಷ್ಟು ಒಂಥರ ಟಚ್ಚಿ ಆಗಿತ್ತದು ನಾಟಕ. ಹಾಗೆ ಆದರೆ ಆ ಗ್ರೂಪ್ ಅಂತ ಹೇಳುದು ಒಂದು ಸಲಕ್ಕೆ ಸ್ವಲ್ಪ ನಾಟಕದಲ್ಲಿ ನಾವು ಎಲ್ಲರೂ ಒಟ್ಟಾಗಬೇಕು, ರಿಹರ್ಸಲಿಗೆ ಅದೆಲ್ಲ ಪ್ರಾಬ್ಲಮ್. ಕಡೆಗೆ ನಾನು ಮಾಡ್ತಾ ಇದ್ದುದು ತಂಡದವರು ಪ್ರೊಡಕ್ಷನ್ ನಿಲ್ಸಿದ್ರು. ಆದ್ರೂ ಆ ರಂಗದ ಅನುಭವ ಉಂಟಲ್ಲ, ಅದೊಂಥರ ಅಮಲು ಚಟದ ಹಾಗೆ ಬಿಡಲ್ಲ. ಒಂದ್ಸಲ ಹಿಡ್ಕೊಂಡ್ರೆ ಮತ್ತೆ ಎಳಿತಾ ಇರ್ತದೆ. ಎಲ್ಲಿವರೆಗೆ ಆ ಸೆಳ್ತ ಅಂತ ಹೇಳಿದ್ರೆ ಅಯ್ಯೋ ನಾನು ಏನು ಮಾಡ್ತಾ ಇಲ್ಲ, ಏನು ಪ್ರಯೋಜನಕ್ಕೆ ಇಲ್ಲದವಳು ಅಂತ. 9 to 5 ಆಫೀಸ್ ಇರುತ್ತೆ, ಅದರ ನಂತರ ನನ್ನ ವೀಣೆ ಪ್ರಾಕ್ಟೀಸ್ ಇರುತ್ತೆ, ಅದರ ನಂತರ ನಾನು ನನ್ನ ಇದರಿಂದ ಟ್ರೈನಿಂಗ್ ಎಲ್ಲ ಕೊಡ್ತೀನಿ. ಇಷ್ಟೆಲ್ಲ ಬ್ಯುಸಿ ಇದ್ರು ಏನೋ ಕಳ್ಕೊಂಡಿದ್ದೀನಿ, ಏನೂ ಮಾಡ್ತಾ ಇಲ್ಲ ಅಂತ ಒಂಥರ ಫೀಲ್ ಆಗ್ಲಿಕ್ಕೆ ಶುರುವಾಯ್ತು. ಮತ್ತೆ ನಾನು ವೃತ್ತಿಯಲ್ಲಿ ನಾನು ಆಪ್ತ ಸಮಾಲೋಚಕಿ. ನನಗೆ ಕೆಲವೆಲ್ಲ ಇನ್ಪುಟ್ಸ್ ಹೀಗೆ ಫ್ರೆಂಡ್ಸ್ ಹತ್ರ ಮಾತಾಡುವಾಗ ಅಥವಾ ಇನ್ನೊಬ್ಬರ ಹತ್ರ ಅಥವಾ ನನ್ನ ಹತ್ರ ಬರುವ ಕೇಸ್ಗಳು ಅದೆಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಸಮಾಜದಲ್ಲಿ ಹೆಣ್ಣಿನ ಮೇಲೆ ಶೋಷಣೆನೋ ಅಥವಾ ಯಾವುದು ಅಂತ ಗೊತ್ತಾಗುವ ಸ್ಟೇಜಲ್ಲಿ ಇದ್ದೇವೆ ನಾವು ನಿಜವಾಗಿ ಹೇಳ್ತೇವೆ ನಾವು ಮುಂದುವರೆದಿದ್ದೇವೆ ತುಂಬಾ ಗಂಡಸಿಗೆ ಈಕ್ವಲ್ ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಹೆಂಗಸನ್ನ ಶೋಷಣೆ ಮಾಡ್ತಾಳ ಅಥವಾ ನಾನು ಅಂತ ನನ್ನೊಳಗೊಂದು ಪರದಿ ಹಾಕೊಂಡು ಅದ್ರೊಳಗೆ ಬದುಕಲಿಕ್ಕೆ ಅಭ್ಯಾಸ ಮಾಡ್ತಾ ಇದ್ದೀನ ಅಥವಾ ನಮ್ಮ ಸಂಸ್ಕೃತಿ ಅನ್ನೋದೊಂದು ಕಟ್ಟಿ ಹಾಕುತ್ತಾ ನಮ್ಮ ವ್ಯಾಲ್ಯೂಸ್ ನಮ್ಮನ್ನ ಹಿಡ್ದಿಡ್ತಾ ಏನಂತ ಆ ಒಂದು ಡೈಲಮದಲ್ಲಿ ಏನೋ ಬರಿಬೇಕು ಅಂತ ಅನಿಸ್ತು. ಹಾಗೆ ನೋಡಿದ್ದು ಕೇಳಿದ್ದು ಎಲ್ಲ ಒಟ್ಟು ಸೇರಿಸಿ ಅನುಭವಗಳನ್ನೆಲ್ಲ ಸೇರಿಸಿ ನನ್ನೊಳಗಿನ ಅವಳು ಅಂತ ಒಂದು ಬರೆದು ಸುಮಾರು ವರ್ಷ ಆಗಿತ್ತು. 1 ವರ್ಷ ನಿಯರ್ಲಿ ಆಗಿತ್ತು. ಸುಮಾರು ಜನರ ಹತ್ರ ಕೇಳಿದೆ ಅದನ್ನೊಂದು ರಂಗರೂಪಕ್ಕೆ ತರುವ ಅಂತ. ಅದು ಕಾರಣಾಂತರದಿಂದ ಮುಂದೆ ಹೋಗ್ತಾ ಇತ್ತು. ಆಮೇಲೆ ನಮ್ಮ ರಂಗಭೂಮಿಯ ಜೊತೆ ಕಾರ್ಯದರ್ಶಿ ರವಿರಾಜ್ HP ಅವರು ಮಾಡುವ ಮೇಡಮ್ ಒಳ್ಳೆ ಥೀಮ್ ಇದೆ, ತುಂಬಾ ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿ ಒಂದು ಸಪೋರ್ಟಿವ್ ಆಗಿ ನಿಂತು ಗಿರೀಶ್ ಅಣ್ಣ ತುಂಬಾ ಒಳ್ಳೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಎಷ್ಟು ಚಂದ ಒಂಥರ ಫ್ಲೋ ತೆಕೊಂಡು ಹೋಗ್ತದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಕೂತು ನಾವೇ ಮಾತಾಡ್ತಿದೀವ ಇನ್ನೊಬ್ರು ಅಂತ. ಸ್ಟೇಜ್ ನಿಂದ ಯಾರೋ ಬಂದು ಮಾತಾಡಿದಾಗ ಅನ್ಸುತ್ತೆ ನಮ್ದೇ ಕತೆ ಹೇಳ್ಕೊಂಡಾಗ ಆಗತ್ತೆ ಅಂತ ಹೇಳ್ಕೊಂಡದ್ದು 3 ವಿಭಿನ್ನ ಮಹಿಳೆಯರ ಕತೆಗಳನ್ನ ಹಿಡ್ಕೊಂಡು ಒಂದು ಸಣ್ಣ ಪ್ರಾಯದಲ್ಲಿ ಮದ್ವೆ ಆಗಿ ಗಂಡ ಒಂದು ಹೇಳ್ದೆ ಅವನಿಗೆ ಸರಿಯಾಗಿ ಕೆಲಸ ಇರಲ್ಲ, ಫಾರಿನಿಂದ ನೋಡ್ಕೊಂಡು ಬಂದು ಇವಳನ್ನ ಮದುವೆ ಮಾಡಿಕೊಟ್ಟು ಒಂದು ಮಗು ಮಾಡಿ ಅವನು ಹೋಗಿರ್ತಾನೆ ಫಾರಿನಿಗೆ. ಇವಳು ಹೇಗೆ ಇಲ್ಲಿ ಸಂಸಾರದಲ್ಲಿ ಫೇಸ್ ಮಾಡ್ಕೊಂಡು ಬದುಕ್ತಾಳೆ ಕೆಲಸ ಮಾಡಿ, ಅದು ಒಂದು ಕತೆ. ಒಂದು ಡೈವೋರ್ಸಿ, ಅವಳದಲ್ಲದ ಕಾರಣಕ್ಕೆ ಅವಳಿಗೆ ಡೈವೋರ್ಸ್ ಸಿಕ್ಕೋದು. ಆದ್ರೆ ಈ ಜನರೆಲ್ಲ ಮಾತಾಡೋರು ಎಸ್ಪೆಷಲಿ ಹೆಂಗಸ್ರೆ ಅವಳಿಗೆ ಏನ್ ಕಮೆಂಟ್ ಮಾಡ್ತಾರೆ, ಅವಳು ಹೇಗೆ ಫೇಸ್ ಮಾಡ್ತಾಳೆ ಅದನ್ನ, ಅದು. ಮತ್ತೆ 3rd ಕ್ಯಾರೆಕ್ಟರ್ ಮೇ ಬಿ ಕನೆಕ್ಟೆಡ್ ಟು ಮೈ ಅಮ್ಮ ರಿಟೈರ್ಡ್ ಆದ್ರು, ಇಲ್ಲರೆ ನನ್ನಮ್ಮ ಅಂತವ್ರನ್ನೆಲ್ಲ ಒಂದು ಐಡಲ್ ಆಗಿ ತಗೊಂಡು ಮಾಡಿದ್ದು. ಅಂದ್ರೆ ಒಂದು ಹೆಂಗಸಿಗೆ ರಿಟೈರ್ಮೆಂಟ್ ಅಂತಲೇ ಇಲ್ಲ, ಅವಳು ಲೈಫ್ ಲಾಂಗ್ ಅದ್ರಲ್ಲೇ ಇರ್ತಾಳೆ. ಮನೆ ಕೆಲಸ, ಮಕ್ಕಳು, ಮೊಮ್ಮಕ್ಕಳು, ಗಂಡ ಅಂತದ್ದೇ. ಅದ್ರ ಬಿಟ್ಟು ಅವಳಿಗೆ ಏನು ಅಸ್ತಿತ್ವ ಇದೆಯಾ ಅಂತ ಹೇಳಿ ಕ್ವಶನ್ ಮಾಡೋದ್ರಲ್ಲಿ 3 ಕ್ಯಾರೆಕ್ಟರ್ದು ಮುಗಿಯುತ್ತೆ. ನಾನು ನೋಡಿದ್ದೀನಿ ನಾಟಕ, ಮೊದಲನೇ ಪ್ರಯೋಗದ ದಿನಾನೇ ನಾನು 3rd ರೋ ಅಲ್ಲಿ ಕುತ್ಕೊಂಡು ಬಿಟ್ಟು ಕಣ್ಣು ಪಿಳಿಕಿಸ್ದೆ ನಾನು ನೋಡಿರೋಂಥ ನಾಟಕ. ತುಂಬ ಮನಸ್ಸಿಗೆ ಹತ್ತಿರವಾದದ್ದು. ಅದೇ ಯಾರು ಸ್ಕ್ರಿಪ್ಟ್ ಬರೆದದ್ದು ಅದಂದರೆ ತುಂಬ ನನಗೆ ಅದು ನೀವು ಹೇಳ್ದಂಗೆ ಮೊದಲೇ ನಾಟಕದ ಅನುಭವ ಹೇಳಿದ್ರಲ್ಲ ಹಾಗೆ ನಾವಿಲ್ದಿದ್ರು ಕೂಡ ಮತ್ತೆ ಯಾರೋ ನಮ್ಮ ಜೊತೆಯಲ್ಲಿರೋರು ಸ್ನೇಹಿತರಾಗಿರ್ಬೋದು ಅಥವಾ ಯಾರಾದರೂ ರಿಲೇಟಿವ್ಸ್ ಆಗಿರ್ಬೋದು, ಆ ಥರದ್ದೊಂದು ಲೈಫ್ ಇರೋದು ಬೇಸ್ಡ್ ಆನ್ ರಿಯಲ್ ಸ್ಟೋರೀಸ್. ಅದು ಸಾಧಾರಣ ಕನೆಕ್ಟೆಡ್. ನಾನು ಅದೇ ಹೇಳಿದ್ನಲ್ಲ, ಕೇಳಿದ್ದು, ನೋಡಿದ್ದು, ಅನುಭವಿಸಿದ್ದು ಅಂತದೆಲ್ಲ ಸೇರಿಸಿಯೇ ಬರ್ದಿರೋದು.
ಹಾಗಾಗಿ ಎಲ್ಲರಿಗೂ ಅದು ಹೋದಲ್ಲೆಲ್ಲ ತುಂಬಾ ಒಳ್ಳೆ ರೆಸ್ಪಾನ್ಸ್. ಈಗ ನಾವು ಹೋದಲ್ಲಿ ಖಾಲಿ ಡ್ರಾಮಾ ಮಾಡಿ ಬರೋದಿಲ್ಲ, ಒಂದು ಸಂವಾದ ಅಂತ ಒಂದು 5-10 ನಿಮಿಷ ಅವ್ರ ಹತ್ರ ಅವ್ರಿಗೆ ಏನ್ ಅನ್ನಿಸ್ತದೆ ಟು ಇಂಪ್ರೂವ್. ಯಾಕಂದ್ರೆ ಅದು ಒಂಥರ ಬದಲಾವಣೆ ಆಗ್ತಾ ಇರ್ಬೇಕು, ಜನರಿಗೆ ಅದು ರೀಚ್ ಆಗ್ಬೇಕಾದ್ರೆ ಏನೋ ಒಂದು ಅದರಲ್ಲಿ ಇನ್ಕ್ಲೂಡ್ ಮಾಡ್ಬೇಕು ಅವ್ರಿಗೆ ಬೇಕಾಗಿತ್ತು. ಸೊ ಅಂತ ರೆಸ್ಪಾನ್ಸ್ ಕೇಳುವಾಗ ಎಲ್ಲರೂ ಹೇಳ್ತಾರೆ, ಒಂದು ಆ ಕ್ಯಾರೆಕ್ಟರ್ ಅಲ್ಲಿ ನನ್ನನ್ನೇ ನೋಡಿದೆ, ಈ ಕ್ಯಾರೆಕ್ಟರ್ ಅಲ್ಲಿ ನನ್ನನ್ನೇ ನೋಡಿದೆ ಅಂತ. ಎಲ್ಲೋ ಒಂದ್ ಕಡೆ ಈವನ್ ಜೆಂಟ್ಸ್ ನಾವು ಹೇಳೋದು ಅವರಿಗೆ ಸಂವೇದನೆ ಅನ್ನೋದು ಎಲ್ಲದರಲ್ಲೂ ಇರುತ್ತೆ, ಮನುಷ್ಯ ಸಹಜವಾದದ್ದು. ಹಾಗಾಗಿ ಒಬ್ರು ನೋಡಿದವ್ರು ಹೇಳ್ತಾ ಇದ್ರು, ನಿಮ್ಮ ನಾಟಕ ನೋಡಿ ನನಗೆ ಎಲ್ಲಿಯೋ ನನ್ನನ್ನೇ ನಾನು ಕ್ವಶನ್ ಮಾಡ್ಕೊಂಡೆ, ನಾನು ನನ್ನ ರೋಲನ್ನು ಕರೆಕ್ಟಾಗಿ ಮಾಡ್ತಾ ಇದ್ದೇನೆ. ನನ್ನ ತಂಗಿ ನೆನಪಾದ್ಲು, ಅಕ್ಕ ನೆನಪಾದ್ಲು, ಅಮ್ಮ ನೆನಪಾದ್ಲು, ನನ್ನ ಹೆಂಡತಿ ನೆನಪಾದ್ಲು, ಮತ್ತೆ ನೀವು ನನ್ನ ಐಡೆಂಟಿಟಿಯನ್ನೇ ಪ್ರಶ್ನೆ ಮಾಡಿದ್ರಿ ಅಂತ. ಸೊ ಅಷ್ಟು ಒಳ್ಳೆ ರೆಸ್ಪಾನ್ಸ್ ನಂಗೆ ಸಿಕ್ಕಿದಾಗ ನಂಗೆ ಎಷ್ಟು ಖುಷಿ ಆಗುತ್ತೆ. ಅದೇ ಆಡಿಯನ್ಸ್ ರೆಸ್ಪಾನ್ಸ್ ಪಟ್ಟಂತ ಸಿಗತ್ತೆ. ಆ ಖುಷಿ ರಂಗಭೂಮಿಯವ್ರಿಗೆ ಮಾತ್ರ ಗೊತ್ತು ಅದೇನು ಅಂತ ಹೇಳಿ ಅಲ್ವಾ. ಎಷ್ಟು ನೋವಿದೆ, ಅಷ್ಟು ದಿನದೆಲ್ಲ ಮರ್ತು ಇನ್ನೊಂದ್ಸಲ ಯಾವಾಗ ಈ ತಾಯಿಗೆ ಅದೇ ತರ ಅಂತೆ ಹೆರಿಗೆ ಆಗ್ಬೇಕಾದ್ರೆ ಅಷ್ಟು ಸಾಯೋ ಹಾಗೆ ನೋವಿದ್ರು ಒಂದು ಮಗುವಿನ ನಗುವಲ್ಲೇ ಎಲ್ಲ ಮರಿತಾಳಂತೆ ಅವಳು, ಮತ್ತೊಂದು ಡೆಲಿವರಿಗೆ ರೆಡಿ ಆಗ್ತಾಳೆ ಅಂತ. ಹಾಗೆ ನಾವು ನಮ್ದು ಅದೇ ಎಕ್ಸ್ಪೀರಿಯನ್ಸ್ ಇರೋದು, ಅನುಭವ ಇರೋದ್ರಿಂದ ನಾಟಕಗಳನ್ನು ಮಾಡೋದು, ಲೈಟ್ಸು ಸೆಟ್ಟು ಮೇಕಪ್ ಆದಿದ್ದು ಅನ್ಕೊಂಡು ಕೊನೆಗೆ ಇನ್ನು ನಾನು ನಾಟಕ ಮಾಡೋದಿಲ್ಲ ಅನ್ನೋದು ಮುಗಿದು ನೆಕ್ಸ್ಟ್ ಡೇನೆ ಶುರು ಆಗ್ಬಿಡುತ್ತೆ. ಅಯ್ಯೋ ನೆಕ್ಸ್ಟ್ ಶೋ ಯಾವಾಗ ಮತ್ತೇನ್ ಮಾಡ್ಲಿ ಮತ್ತೇನೋ ಕಳ್ಕೊಂಡಿದ್ದೀವಿ ಅಂತ. ನೀವು ಹೇಳ್ದಾಗೆ ರಂಗಭೂಮಿ ಅನ್ನೋದೊಂದು ಚಟನೆ. ಅದನ್ನ ನೀವು ಬರೆಯೋದು ಅಂದ್ರೆ ಬರವಣಿಗೆ ಯಾವಾಗಿಂದ ರೂಢಿಯಲ್ಲಿ ಇಟ್ಕೊಂಡಿದ್ದೀರಾ? ಮೊದ್ಲು ಅಂದ್ರೆ ಬಾಲ್ಯದಿಂದನೂ ನೀವು ಬರೀತಿದ್ರಾ ಅಥವಾ ಸಡನ್ ಆಗಿ ಮಧ್ಯದಲ್ಲಿ ಬರೀಲಿಲ್ಲ? ಸ್ವಲ್ಪ ಮಧ್ಯದಲ್ಲಿ ಎಲ್ಲೋ ಒಂಟಿತನ ಅಂತಿರ್ಬೇಕಾದ್ರೆ ಏನೋ ಗೀಚಿದ್ದು ಇಟ್ಕೊಂಡಿದ್ದೆ. ಸ್ವಲ್ಪ ಸಮಯದ ನಂತರ ಎಲ್ಲ ಕಸ ಅಂತ ಅನ್ಸ್ತು, ಎಲ್ಲ ಸುಟ್ಟಾಕಿ ಬಿಟ್ಬಿಟ್ಟೆ. ಮತ್ತೆ ಯಾವಾಗ್ಲೂ ಮೂಡಾದಾಗ ಸ್ವಲ್ಪ ಬರಿತಾ ಇದ್ದೆ. ಈಗ ಏನಾದ್ರೂ ಒಂದು ಅನುಭವ ಆದ್ರೆ ಅದನ್ನೊಂದು ಬರ್ದು ಫೇಸ್ಬುಕ್ ಗೆ ಅಪ್ಲೋಡ್ ಮಾಡೋದು. ಒಂದಷ್ಟು ಜನ ಅದಕ್ಕೊಂದು ಸ್ವಲ್ಪ ಫಾಲೋವರ್ಸ್ ಇದ್ದಾರೆ, ಏನು ಹೀಗೆ ಅಂತ ಹೇಳಿದಾಗ ಅದನ್ನ ಓದಿನೇ ಒಂಥರ ಖುಷಿ. ಹೌದಪ್ಪ, ಆದ್ರೆ ನಾನೇನು ಬರಿತೀನಲ್ಲ ಅಂತ ಅನ್ಸೋದು. ನಾನು ಫಾಲೋ ಮಾಡ್ತೀನಿ ನಿಮ್ಮ ಪೋಸ್ಟ್ ಗಳನ್ನೆಲ್ಲ, ತುಂಬಾ ಚೆನ್ನಾಗಿರತ್ತೆ. ನೀವು ನಾನು ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕರಿಬೇಕಾದ್ರೆ ಸ್ವಲ್ಪ ನಿಮ್ಮ ಬಗ್ಗೆ ನಾನು ಮಾಹಿತಿ ತಗೊಂಡಿದ್ದೆ. ಹೇಗೆ ಅಂತಂದ್ರೆ ನಿಮ್ಮಷ್ಟಕ್ಕೆ ನೀವು ಎಲ್ಲದರಲ್ಲೂ ಅಳವಡಿಸ್ಕೊಂಡಿದ್ದೀರಾ. ಸಮಾಜ ಸೇವೆ ಆಗಿರ್ಬೋದು, ವೃತ್ತಿ ಆಗಿರ್ಬೋದು, ಮತ್ತು ಮನೆ ನೋಡ್ಕೊಳ್ಳೋದಾಗಿರ್ಬೋದು, ರಂಗಭೂಮಿ, ಬರವಣಿಗೆ ಮತ್ತು ಸೋಷಿಯಲ್ ಮೀಡಿಯಾ. ಅದು ಹೇಗೆ ನಿಮ್ಮಷ್ಟಕ್ಕೆ ನೀವು ಅಷ್ಟು ಬ್ಯಾಲೆನ್ಸ್ ಮಾಡಿ ಮತ್ತು ಇಷ್ಟೆಲ್ಲ ಮಾಡಿ? ನಾನು ಸುಮಾರು ಎಷ್ಟೊಂದು 8-10 ವರ್ಷದಿಂದ ನಾನು ನಿಮ್ಮನ್ನು ನೋಡ್ತಿದ್ದೀನೇನೋ ಮೋಸ್ಟ್ಲಿ. ಹೆಂಗಿದ್ದೀರೋ ಹಾಗೆ ಇದ್ದೀರಾ, ಶಾಂತಾಗಿ ಕಾಮ್ ಕೂಲ್ ಅಂತಾರಲ್ಲ. ಹೆಣ್ಮಕ್ಳಲ್ಲಿ ತುಂಬ ಕಡಿಮೆ ಈ ಥರ ನೋಡೋಕ್ಕೆ ಸಿಗೋದು ಅಂತ. ಸ್ವಲ್ಪ ಏನೋ ಮಾಡಿದ ತಕ್ಷಣ ನಮಗೆ ಸಿಟ್ಟು ಬರುತ್ತೆ ಆ ಥರ. ತುಂಬ ಇವನ್ನ ರವಿರಾಜ್ ಸರ್ಗೆ ಕೇಳ್ತಿದ್ದೆ ಹಾಗೆ, ತುಂಬ ಅವರು ಕೂಲಾಗಿ ಹಂತವಾಗಿ ಮೇಲೆ ಹೋಗುವಂಥವ್ರು ಅಂತ ಹೇಳ್ತಿದ್ರು. ಸೊ ಹೇಗೆ ನೀವು ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಬ್ಯಾಲೆನ್ಸಿಂಗ್ ಅಂದರೆ ಅದು ಮೋಸ್ಟ್ಲಿ ನನಗೆ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಆ ಥರ ಏನು ಒಂದು ದೊಡ್ಡದೇನು ಕೆಲಸ ಮಾಡ್ತಿದ್ದೀನಿ ಅಂತ ಅನ್ಸಲ್ಲ ನನಗೆ. ಏನು ಇಷ್ಟನೋ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ನಂಗೇನು ಈಗ ಮಾಡಬೇಕು ಅನ್ಸಿದ್ರೆ, ಮತ್ತು ನಂಗೆ ಮನೇಲಿ ತುಂಬ ಸಪೋರ್ಟ್ ಮಾಡ್ತಾರೆ ನನ್ನ ಹಸ್ಬೆಂಡ್, ನನ್ನ ಮಕ್ಕಳು. ಅದು ಒಂಥರ ನನಗೆ ಏನು ಬ್ಯಾಕ್ ಬೋನ್ ಪಿಲ್ಲರ್ಸ್ ಅಂತ ಹೇಳ್ತಾರೆ. ನಾನು ಬರೀ ಉತ್ಸವ ಮೂರ್ತಿ ಅಷ್ಟೇ ಮನೇಲಿ. ಸೊ ನನ್ನನ್ನು ಹೊತ್ಕೊಂಡು ಹೋಗೋದೆಲ್ಲ ಆಗ್ಬೇಕು ಅಂದ್ರೆ ಅವರೇ ಮಾಡೋದು. ಓಕೆ ಮಾಡು ಅಂತ. ಅದು ಯಾಕೆ ನಿನ್ನಿಂದ ಆಗುತ್ತಾ, ನಿನ್ಗ ಯಾಕೆ ಮಾಡಬೇಕು, ಅದೆಲ್ಲ ಏನು ಬರೋದಿಲ್ಲ. ಸೊ ಏನು ಮಾಡ್ಬೇಕಂದ್ರು ಎಷ್ಟರ ಮಟ್ಟಿಗೆ ಹುಚ್ಚು ಅಂದರೆ, ಒಂದು 15 ವರ್ಷದ ಹಿಂದೆ, 15 ಮೋಸ್ಟ್ ಪ್ರೊಬ್ಯಾಬ್ಲಿ ಒಂದು 15 ಇಯರ್ಸ್ ಬ್ಯಾಕ್, ಒಂದು ಬ್ಯೂಟಿ ಪಾರ್ಲರ್ ಕೋರ್ಸ್ ಮಾಡೋಣ ಅಂತ. ಸುಮ್ಮನೆ ಅಷ್ಟವರೆಗೂ ನಾನೊಂದು ಐಬ್ರೋನು ಮಾಡಿಸ್ಕೊಂಡವಳಲ್ಲ, ಆದ್ರೆ ಒಂದು ಕೋರ್ಸ್ ಮಾಡೋಣ ಅಂತ ಆಸೆ ಆಯ್ತು. 16 ವರ್ಷದ ಹಿಂದೆ, 16-17, ಯಾಕಂದ್ರೆ ನನ್ನ ಸಣ್ಣ ಮಗ ಹುಟ್ಟಿರ್ಲಿಲ್ಲ ಆಗ. ಸೊ ನನ್ಗೆಲ್ಲ ಒಂದ್ ಕಡೆ ಆಸೆ, ಹುಡುಗಿ ಆದ್ರೆ ಏನಾದ್ರು ಒಂಚೂರು ವೇಷ ಮಾಡ್ಬೋದಲ್ಲ ಅಂತ. ಸೊ ಮಾಡೋಣ ಅಂತ ಹೇಳಿ ಹೋಗಿ, ಆಗ್ಲೂ ನನ್ನ ಹಸ್ಬೆಂಡ್ ಕ್ವಶನ್ ಮಾಡ್ಲಿಲ್ಲ, ಯಾಕೆ ನಿಂಗೆ ಯೂಸ್ ಆಗುತ್ತಾ. ನಿಜವಾಗಿ ಹೇಳ್ಬೇಕಂದ್ರೆ ಇಷ್ಟರವರೆಗೂ ನಾನು ಒಬ್ರ ಮೇಲೆ ಪ್ರಯೋಗನ ಮಾಡಿಲ್ಲ, ಅದು ಮಾಡಿದ ಹೇಗ ಹಾಗೆ ಮರ್ತು ಬಿಟ್ಟಿದ್ದೆ. ಹಾಗೆ ಅಂದ್ರೆ ನೋಡಿದೆಲ್ಲ ಕಲಿಬೇಕು ಅನ್ನೋ ಹುಚ್ಚು ಅಂತಾರ ಅಲ್ವಾ. ಬ್ಯಾಲೆನ್ಸಿಂಗ್ ಅದೇ ರೀತಿ, ಯಾವ್ದು ಇಷ್ಟ ಇದೆ ಅದಕ್ಕೆ ಟೈಮ್ ತಾನೇ ಆಗತ್ತೆ ಅಂತ ಅನ್ಕೊಳ್ಳೋದು. ನಮ್ಗೆ ಅದಿಷ್ಟ ಇದಿಷ್ಟ ಅಂದ್ರೆ ಖಂಡಿತ ನಾವು ಪ್ರಯತ್ನ ಪಟ್ರೆ ಟೈಮ್ ಒದಗುತ್ತೆ. ಈ ವೀಕ್ಲಿ 2 days ನಮ್ಗೆ ವೀಣೆ ಕ್ಲಾಸ್ ಇದೆ. ನಾನು ಮಣಿಪಾಲದಲ್ಲಿ ಪವನ ಆಚಾರ್ಯ. ಹೌದು, ನಾನು ಅದ್ರ ಬಗ್ಗೆ ಕೇಳೋಳಿದ್ದೆ. ಈಗ ಅದಕ್ಕೆ 1 by 1 ಕೇಳ್ಕೊಂಡು ಹೋಗೋಣ ಅಂತ. ಬರೆಯೋದಾಯ್ತು, ನಾಟಕ, ರಂಗಭೂಮಿ ಆಯ್ತು, ವೀಣೆಯಲ್ಲಿ ಮತ್ತೆ ನಿಮ್ಮ ವೃತ್ತಿ ಬಗ್ಗೆ ಒಂಚೂರು ವೀಕ್ಷಕರಿಗೆ ಹೇಳ್ತೀರಾ? ಸರಿ.
ವೀಣೆ ಒಂದು ನನ್ನದು ಹಾಬೀಸಿಗೆ ನನಗೆ ಅಂತ ಹೇಳ್ಕೊಂಡು ನಾನು ಕಲ್ತಿದ್ದು. ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತೇನೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಮಧ್ಯಾಹ್ನ ಮೊದಲು ಎಲ್ಲ ತುಂಬ ಟೈಮ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸ್ವಲ್ಪ ಮಕ್ಕಳು ಸಣ್ಣದಿರಬೇಕಾದ್ರೆ ಪ್ರಾಬ್ಲಮ್ ಆಗ್ತಾಯಿತ್ತು. ಆದರೂ ಈವ್ನಿಂಗ್ ಟೈಮಲ್ಲಿ ಆಫೀಸ್ ಬಿಟ್ಟು ಟೀಚರ್ ಮನೆಗೆ ಹೋಗಿ ಒಂದು 10-15 ವರ್ಷದಿಂದ ಕಲಿತಾ ಇದ್ದೇನೆ. ಸೀನಿಯರ್ವರೆಗೆ ಆಗಿದೆ, ಈಗ ವಿದ್ವತ್ ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ನಮ್ಮದು ಟೀಚರ್ ನಮ್ಗೆ ಎಲ್ಲಿ ಪ್ರೋಗ್ರಾಮ್ಸಿಗೆ ಎಲ್ಲ ಒಂದು ಸ್ಟೇಜ್, ನಮ್ಮದು ವಿಪಂಚಿ ಬಳಗ ಅಂತ ಒಂದು ಟೀಮ್ ಇದೆ, 5 ಜನ ಹೆಂಗಸರು ನಾವು ಪರ್ಫಾರ್ಮೆನ್ಸ್ ಕೊಡ್ತೀವಿ. ಸೊ ಇನ್ನೊಂದು ಅರೌಂಡ್ ಉಡುಪಿ, ಹೊರಗೆ ಸ್ಟೇಟಲ್ಲಿ, ಮೆಡ್ರಾಸಲ್ಲಿ, ಎಲ್ಲ ಕಡೆ, ಚೆನ್ನೈಲಿ ಅವ್ರು ಕರ್ಕೊಂಡು ಹೋದಲ್ಲೆಲ್ಲ ಅವರೊಟ್ಟಿಗೆ ಹಿಂದಿಂದ ಹೋಗ್ತೇವೆ. ಓಕೆ, ವೀಣೆ ನುಡಿಸೋ ಬಗ್ಗೆ ಹೇಳ್ತಿದ್ರು ಶಿಲ್ಪಾ ಜೋಶಿ ಅವರು. ಮತ್ತೆ ಅವರೊಂದಿಗೆ ಮಾತು ಮುಂದುವರಿಸೋಣ ಒಂದು ಸಣ್ಣ ವಿರಾಮದ ನಂತರ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಿಲ್ಪಾ ಜೋಶಿ ಅವರೊಂದಿಗೆ ಮಾತು ಮುಂದುವರಿಸೋಣ. ಶಿಲ್ಪಾ, ಹೇಳಿ, ವೀಣೆ ಬಗ್ಗೆ ಹೇಳ್ತಿದ್ರಿ, ಎಲ್ಲೆಲ್ಲಿ ಪ್ರೋಗ್ರಾಮ್ ಕೊಡ್ತೀರಾ, ಎಷ್ಟು ಜನ ಇದ್ದೀರಾ ಅಂತ ನೀವೆಲ್ಲ ಡಿಟೇಲಾಗಿ ಹೇಳಿದ್ರಿ. ಆ ಒಂದು ಹವ್ಯಾಸ ಯಾವಾಗಿಂದ ಶುರು ಆಯಿತು? ಅದು ಎಷ್ಟರ ಮಟ್ಟಿಗೆ ನಿಮ್ಮನ್ನು ಸಂತೋಷದಿಂದ ಇಟ್ಟಿದೆ? ಯಾಕೆ ನಮ್ಗೆ ನಾವು ನೋಡ್ತೀವಿ, ಕೇಳ್ತೀವಿ, ಆಡಿಯನ್ಸಿಗೆ ಅದು ಒಂದು ಹಬ್ಬದ ಥರ. ನಿಮಗೆ ಪರ್ಸ್ನಲಿ ಹೇಗಿದೆ ಅಂತ? ಪರ್ಸ್ನಲಿ ಹೇಳಬೇಕಂದ್ರೆ ಕೆಲವು ಸಲ ಸ್ವಲ್ಪ ಬ್ಯಾಲೆನ್ಸ್ ಮಾಡುವಾಗ ಒಂಚೂರು ಸ್ವಲ್ಪ ನನ್ನದು ಬೌಂಡ್ರಿ ಪುಷ್ ಮಾಡ್ಕೊಂಡೇ ಹೋಗ್ಬೇಕಾಗ್ತದೆ. ಹಾಗೆ ಆದರೂ ಅದೇ ಒಂದ್ಸಲ ಸ್ಟೇಜಲ್ಲಿ ಕೂತು ಆ ಆಡಿಯನ್ಸ್ ನಮಗೆ ಫೀಡ್ಬ್ಯಾಕ್ ಕೊಡುವಾಗ ಮತ್ತೆ ಎಲ್ಲ ಮರಿತೀವಿ. ಇನ್ನೊಂದ್ಸಲ ಯಾವಾಗ ಮಾಡೋದು, ಯಾವಾಗ ಪ್ರೋಗ್ರಾಮ್ ಇರೋದು. ಆದರೆ 5 ಜನ ಸಿಂಕ್ರನೈಸ್ ಮಾಡಬೇಕಾದ ಕಾರಣದಿಂದ ಒಂದು ಸ್ವಲ್ಪ ಪ್ರಾಕ್ಟೀಸಿಗೆ ದಿನ ಹೋಗಬೇಕಾಗ್ತದೆ. ಪ್ರೋಗ್ರಾಮ್ ಇದ್ದರೆ ಆಫ್ಟರ್ ಆಫೀಸ್ ಅವರ್ಸ್ ಒಮ್ಮೆ ಮನೆಗೆ ಹೋಗಿ ಮನೆ ಕೆಲಸ ಸ್ವಲ್ಪ ಎಲ್ಲ ಮಾಡಿ ಪುನಃ ವಾಪಸ್ ಬರೋದು, ಅದೆಲ್ಲ ಸ್ವಲ್ಪ ಚಾಲೆಂಜಿಂಗ್. ಆದರೆ ಎಲ್ಲರೂ ಅಂಥವರೇ ಇರೋದ್ರಿಂದ ಒಂದೇ ದೋಣಿಯ ಪ್ರಯಾಣಿಕರು ಎಲ್ಲರೂ, ಹಾಗಾಗಿ ಹೊಂದ್ಕೊಂಡು ಹೋಗ್ತಾ ಉಂಟು. ಎಷ್ಟು ವರ್ಷದಿಂದ ನೀವು ಮಾಡ್ತಿದ್ದೀರಾ? ಅದೇ ಕಲಿದು ನಾನು ಸಾಧಾರಣ ಒಂದು 10-15 ವರ್ಷ ಆಯಿತು. ಓಕೆ ಓಕೆ. ಸ್ಟೇಜ್ ಪ್ರೋಗ್ರಾಮ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು 7 ವರ್ಷ ಎಲ್ಲ ಆಗಿದೆ. ಬಟ್ ಗ್ರೂಪ್ ಅಲ್ಲೇ ಕೊಡ್ತಾ ಇರೋದು, ಟೀಚರ್ ಒಟ್ಟಿಗೆ ವಿಪಂಚಿ ಅಂತ ಹೇಳಿ ನಮ್ದು ಗ್ರೂಪ್ ಇದೆ. ಸೊ ಅದರಿಂದ ಕೊಡ್ತಾ. ಏನರ್ಥ ಅದು ವಿಪಂಚಿ? ವಿಪಂಚಿ ಅಂದ್ರೆ ವೀಣೆ ಹೆಸರು. ವೀಣೆ ಹೆಸರು. ಓಕೆ, ಹಾಂ ಹಾಂ ಹಾಂ, ಸರಿ. ಈಗ ಈಗ ಹೇಳಿದ್ರಿ ನೀವು ಉತ್ಸವ ಮೂರ್ತಿ ಅಂತ ಹೇಳಿ. ಉತ್ಸವ ಮೂರ್ತಿಯನ್ನ ಎತ್ತಿ ಹಿಡಿದಿದ್ದು ಮನೆಯವ್ರ ಯಜಮಾನರು, ಮಕ್ಕಳು, ಅವ್ರ ಬಗ್ಗೆ ಒಂದಿಷ್ಟು ಏನು ಹೇಳಿ ಬಯಸ್ತೀರಿ? ನನ್ನ ಯಜಮಾನ್ರು ಹೇಳುವುದಕ್ಕಿಂತಲೂ ಮೊದಲು ನನ್ನ ಯಜಮಾನ್ರ ತಂದೆ ವಿಟ್ಲ ಗೋಪಾಲ್ ಕೃಷ್ಣ ಜೋಶಿ ಅಂತ, ಅವ್ರದ್ದು ಟ್ರಸ್ಟ್ ಇದೆ ಅನ್ಕೋತೀನಿ. ನೀವು ಅದೇ ಟ್ರಸ್ಟ್ ಇಂದಾನೇ ನೀವು ನಾಟಕ ಮಾಡಿದ್ದಲ್ವಾ? ಅವರು ಧರ್ಮಸ್ಥಳ ಮೇಳದಲ್ಲಿ ತುಂಬಾ ಆಗ ರಸಿಕರತ್ನ ಅಂತ ಆಗ್ಲೇ ಬಿರುದು ಕೊಟ್ಟಿದ್ರು ಅವರಿಗೆ, ಹಾಸ್ಯಗಾರರಾಗಿದ್ರು ಅವರು. ಸೊ ಅವರ ಹೆಸರಲ್ಲಿ ನಾವು ಒಂದು ಟ್ರಸ್ಟ್ ಅಂತ ಮಾಡಿ ಅದರಿಂದ ಎಲ್ಲ ಈ ಕೆಲಸ ಎಲ್ಲ ಅದರಿಂದ ಮಾಡ್ತಾ ಇರೋದು. ನಾಟಕ ಆಗ್ಲಿ, ನಂದು ಟ್ರೈನಿಂಗ್ ಆಗ್ಲಿ, ಮಕ್ಕಳಿಗೆಲ್ಲ ಹೋಗಿ ಟ್ರೈನಿಂಗ್ ಕೊಡೋದಾಗ್ಲಿ, ಅಥವಾ ಒಂದು ತಾಳಮದ್ದಲೆ ಯಕ್ಷಗಾನ ಮಾಡೋದಾಗ್ಲಿ, ಅಥವಾ ಯಕ್ಷಗಾನ ಆರ್ಟಿಸ್ಟ್ನವರಿಗೆ ಒಂದು ರೆಕಾಗ್ನೈಸ್ ಮಾಡ್ತೇವೆ ನಾವು, ವಿಟ್ಲ ಜೋಶಿ ಪ್ರಶಸ್ತಿ ಅಂತ. ಸೊ ನನ್ನ ಹಸ್ಬೆಂಡ್ ಕಡೆ ಮಗ, ಅವರು ಸಹ ಯಕ್ಷಗಾನ ಆರ್ಟಿಸ್ಟೇ, ತಾಳಮದ್ದಲೆ ಎಲ್ಲ ಮಾಡ್ತಾರೆ. ಮತ್ತೆ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಂದು 2 ಮಕ್ಕಳಿದ್ದಾರೆ, ಹರ್ಷಿತ್ ಮತ್ತೆ ಶಮಿತ್ ಅಂತ. ಒಬ್ಬನದ್ದು ಕಲ್ತಾಯ್ತು, ಒಬ್ಬ ಇನ್ನು ಕಲಿತಾ ಇದ್ದಾನೆ. ಸೊ ಅದೇ ನಾನು ಉತ್ಸವ ಮೂರ್ತಿ ಅಂತ ಹೇಳಿದ್ ಯಾವ ಕಾರಣಕ್ಕೆ ಅಂದ್ರೆ, ಒಂದಲ್ಲ ಒಂದು ಕಾರಣದಲ್ಲಿ ಏನಾದ್ರೂ ನನ್ಗೆ ತೊಂದರೆಗಳಾಗ್ತಾ ಇರ್ತದೆ ಯಾವಾಗ್ಲೂ ಜೀವನದಲ್ಲಿ. ನಾವು ಹೇಳುದು ಈಗ ನೋಡುವವರಿಗೆ ಅದೆಲ್ಲ ಗೊತ್ತಾಗುದಿಲ್ಲ. ಬೆಳಿಗ್ಗೆ ಹೋಗ್ತಾರೆ, ಸಂಜೆ ಬರ್ತಾರೆ, ಏನಪ್ಪಾ ಇದು ಅಂತ. ಆದ್ರೆ ನಾವು ಆ ಬೆಳಿಗ್ಗೆ ಸಂಜೆ ಬರೋದ್ರೊಳಗೆ ಅಲ್ಲಿ ಸಹ ಒದ್ದಾಡುದು, ಮನೆಗೆ ಬಂದು ಮಾಡೋದು, ಕೆಲವು ಸಲ ಇಂಬ್ಯಾಲೆನ್ಸ್ ಆಗಿಬಿಟ್ರೆ ನಮ್ಮನ್ನ ಎತ್ತಿ ಹಿಡಿಯುವುದೇ ಇವರು, ನನ್ನ ಮಕ್ಕಳು, ನನ್ನ ಹಸ್ಬೆಂಡ್. ಸಾಧಾರಣವಾಗಿ ಮೊದ್ಲಿಂದ ಸಹ ಒಂದು ಸುಮಾರು ಸಲ ನನಗೆ ಇದು ಸ್ಕಿಪ್ ಆಗಿ 2 ಕಾಲು ಒಂದು 4-5 ಸಲ ಫ್ರಾಕ್ಚರ್ ಆಗಿದೆ. ಸೊ ಪ್ರತಿ ವರ್ಷ ಒಂದೊಂದು ಎಪಿಸೋಡ್ ಅಂತ ಇರ್ತಾ ಇತ್ತು. ಆಗ ನಾನು ಸಾಧಾರಣ 1 ತಿಂಗಳು 1.5 ತಿಂಗಳು ಬೆಡ್ ಅಲ್ಲಿ ಮಲಗಿದಲ್ಲೇ ಇರ್ತಾ ಇದ್ದೆ. ಒಂದು ಸಲ ಅಂತೂ 2 ಕಾಲು ಫ್ರಾಕ್ಚರ್ ಆಗಿ ಮಲ್ಕೊಂಡಿದ್ದೆ. ಸೊ ಆ ಟೈಮಲ್ಲೆಲ್ಲ ಮಕ್ಕಳು ಸಣ್ಣದಿರುವಾಗ ಅವರೇ ಇದು ಕೆಲಸ ಮಾಡೋದು,
ಅವನು ಸಣ್ಣವನು ತುಂಬಾ ಬೇಗ ದೊಡ್ಡವನಾಗಿ ಬಿಟ್ಟ. ಹಾಗೆ ಚೆನ್ನಾಗಿದೆ, ದೊಡ್ಡವನು ಬೇಗ ದೊಡ್ಡವನಾಗ್ಬಿಟ್ಟ. ಅವನ ದೊಡ್ಡವನಂತ ಹೇಳಿ ಅವನನ್ನು ಸ್ವಲ್ಪ ಎಲ್ಲ ಯೂಸ್ ಮಾಡ್ಕೊಂಡೆ ಅಂತಲೂ ಅನಿಸ್ತದೆ ನನಗೆ. ಎಲ್ಲ ಕೆಲಸನ ಅವನೇ ಮಾಡ್ತಾ ಇದ್ದ, ಅನ್ನ ಇಡೋದ್ರಿಂದ ಹಿಡಿದು ಎಲ್ಲ ಬೇಗ ಆ ಏಜಿಗೆ ಅವ್ನು ಕಲ್ತು ಬಿಟ್ಟಿದ್ದ. ಮತ್ತೆ ನನ್ನ ಹಸ್ಬೆಂಡ್ ಸಹ ಆಗ PhD ಮಾಡ್ಲಿಕ್ಕೆ ಅಂತ ಸಿಕ್ಕಿಮಿಗೆ ಹೋಗಿದ್ರು. ಸೊ ನಾವು 3 ಜನ ಮನೇಲಿ. ಅದೇ ಟೈಮಲ್ಲಿ ನಿಮ್ಗೆ ಒಂದೊಂದ್ಸಲ ಕಾಲ್ ಫ್ರಾಕ್ಚರ್ ಆಗ್ತಾ ಇತ್ತು. ಒಮ್ಮೆ ಇವನಿಗೆ ಹುಷಾರಿರುದಿಲ್ಲ ಸಣ್ಣವನಿಗೆ, ಆಗೆಲ್ಲ ಜವಾಬ್ದಾರಿ ಒಂಥರ ಅವನೇ ದೊಡ್ಡವನೇ ತಕೊಂಡಿದ್ದು ಜವಾಬ್ದಾರಿ ಎಲ್ಲ. ಸ್ವಲ್ಪ ಈಗ್ಲೂ ಅದೇ ತರ ಅವನು ಸೆಕ್ಯೂರಿಟಿ ಆಫೀಸರ್ ಮನೇಲಿ. ಚೆನ್ನಾಗಿದೆ ಇದೆ ಹೆಸರು, ಒಬ್ಬೊಬ್ರಿಗೂ ಒಂದೊಂದು ಹೆಸರು. ಎಲ್ಲಿ ಎಲ್ಲ ಏನು ಚೆಕಿಂಗ್ ಮಾಡೋದು ಅಂದ್ರೆ ಆಬ್ವಿಯಸ್ಲಿ ಈಗ ಮನೇಲಿ ಅಪ್ಪ ಇಲ್ಲ ಅಂತ ಆದ್ಮೇಲೆ ಆ ಸಣ್ಣ ಏಜಿಗೆ ಅವನಿಗೆ ಜವಾಬ್ದಾರಿ ಬಂದ್ಬಿಟ್ಟಿತ್ತು. ಹಿಂದೆ ಬಾಗಿಲು ಹಾಕಿದ, ಅಮ್ಮ ನನ್ ಕರ್ಕೊಂಡ್ ಬರದೆ ಎಷ್ಟೊತ್ತಿಗೆ, ಅಮ್ಮ ಎಲ್ಲಿ ಹೋಗಿದ್ದಾಳೆ, ಆಫೀಸಿಂದ ಬರೋದು ಸ್ವಲ್ಪ ಲೇಟ್ ಆದ್ರೂ ಒಂದು 10 ಸಲ ಫೋನ್ ಮಾಡ್ತಿದ್ದ, ಅಮ್ಮ ಎಲ್ಲಿದ್ದೀನಿ ನೀನು ಅಂತ. ಎಲ್ಲರೂ ಹೋಗ್ಬೇಕಾದ್ರೆ ಒಬ್ಳೆ ಬೇಡಮ್ಮ ನಾನು ಬರ್ತೇನೆ ನಿನ್ ಜೊತೆ ಅಂತ ಹೇಳಿ ಬರೋದು ಅಂತದೆಲ್ಲ. ಸೊ ಮತ್ತೆ ಇದೆಲ್ಲ ಕಲಿಸುತ್ತೆ. ಮಲ್ಕೊಂಡಾಗ ಯಾರು ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಅವರೇ ಕೆಲಸ ಮಾಡ್ಕೋಬೇಕು. ಪಾತ್ರೆ ತೊಳೆಯೋದಾಗ್ಲಿ, ಅನ್ನ ಇಡೋದಾಗ್ಲಿ ಆ ಏಜ್ ಅಲ್ಲೇ ಅವ್ನು ಕಲ್ತು ಬಿಟ್ಟಿದ್ದ. ಹಾಗಾಗಿ ಅದೇ ಹೇಳಿದ್ ನಾನು, ಅದಕ್ಕೆ ನಾನು ಉತ್ಸವ ಮೂರ್ತಿ. ಸರಿ ಸರಿ. ಈಗ ಮಾಹೆಯಲ್ಲಿ ನೀವು ವರ್ಕ್ ಮಾಡೋದಲ್ವಾ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ನಿಮ್ಮ ಏನು ಅಂತ ವರ್ಕ್ ಮಾಡ್ತೀರಾ ಅಲ್ಲಿ? ಸ್ಟೂಡೆಂಟ್ ಅಫೇರ್ಸ್ ಅಲ್ಲಿ ಸ್ಟೂಡೆಂಟ್ ಕೌನ್ಸಿಲರ್ ಆಗಿದ್ದೇನೆ. ಓಕೆ, ನೀವು ಹೇಳಿದ್ರಿ ಮೊದಲು. ಓಕೆ, ನಾನು ಅಂದ್ರೆ ಆ ಕೌನ್ಸಿಲಿಂಗಿಗೆ ನಾನು ಮುಂಚಿಂದಲೂ ಬಂದದಲ್ಲ. ನಾನು ಇನ್ನು ಒಂದು 26 ವರ್ಷ, ಈಗ 27ನೇ ವರ್ಷ ಕಾಣ್ತದೆ ನಾನು ಮಾಹೆ ಅಸೋಸಿಯೇಷನ್ ಅಲ್ಲಿ ಇದ್ದಿದ್ದು. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿ ಮತ್ತೆ ಒಂದು ಪಾಯಿಂಟ್, ನಾನು ಟ್ರೈನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ಅನಿಸಿತ್ತು ಮಕ್ಕಳದ್ದು ಫೀಡ್ಬ್ಯಾಕ್ ಅದೆಲ್ಲ ನೋಡುವಾಗ, ನನ್ನ ಏರಿಯಾ ಈ ಅಕೌಂಟ್ಸ್ ಅಲ್ಲಿ ಇದ್ದೆ, ನಾನು ಅಕೌಂಟ್ಸ್ ಅಸಿಸ್ಟೆಂಟ್ ಆಗಿ. ಸೊ ಇದಲ್ಲ ನನ್ನ ಏರಿಯಾ, ಸಮ್ವೇರ್ ಐ ಹ್ಯಾವ್ ಬೆಟರ್ ಇದು ಕಮ್ಯುನಿಕೇಶನ್, ಮೋಟಿವೇಶನ್, ಅವರದ್ದು ಫೀಡ್ಬ್ಯಾಕ್ ಎಲ್ಲ ನೋಡುವಾಗ ನನ್ನ ಏನೋ ನಾನು ಬೇರೆ ಅಂತ ಅನ್ಸಿತ್ತು ನನಗೆ. ಸೊ ಆಫ್ಟರ್ 25 ಇಯರ್ಸ್ ನಾನು ರಿಸೈನ್ ಮಾಡಿದೆ ಅಲ್ಲಿ ಅಕೌಂಟ್ಸಿಗೆ. ಮಾಹೆಗೆ ರಿಸೈನ್ ಮಾಡಿ 2 ಇಯರ್ಸ್ ನಾನು ಕೋರ್ಸ್ ಮಾಡಿದೆ ಪುನಃ. ಯಾವ ಕೋರ್ಸ್? ಮೆಡಿಕಲ್ ಸೋಷಿಯಲ್ ವರ್ಕ್ ಅಂತ MSW ಮಾಡಿದ್ದು. ಪಬ್ಲಿಕ್ ಹೆಲ್ತ್ ಅಲ್ಲಿ ಹೌದಲ್ವಾ? ಮೆಡಿಕಲ್ ಸೈಕಾಟ್ರಿ ಅದರದ್ದು ಸ್ಪೆಷಲೈಸೇಷನ್ ತಕೊಂಡು ಕೌನ್ಸಿಲಿಂಗ್ ಒಂದು ಕೋರ್ಸ್ ಮಾಡಿಕೊಂಡು ಮತ್ತೆ ನಾನು ರೀಜಾಯ್ನ್ ಆಗಿದ್ದು ಆಸ್ ಎ ಕೌನ್ಸಿಲರ್. ಓಕೆ, ಅಲ್ಲಿ ಹೇಗಿದೆ ಮ್ಯಾಮ್ ಎಕ್ಸ್ಪೀರಿಯನ್ಸ್? ಈಗಂತೂ ನಾನು ನೋಡ್ಲಿಕ್ಕೆ ಹೋದ್ರೆ ಮಕ್ಕಳದ್ದು ತುಂಬಾ ಅಂದ್ರೆ ಎಲ್ಲಿ ಯಾರು ತಪ್ಪು ಅಂತ ಗೊತ್ತಾಗಲ್ಲ. ಪೇರೆಂಟ್ಸ್ ಆಗಿ ಆಸ್ ಎ ಪೇರೆಂಟ್ಸ್ ತಪ್ಪು ಮಾಡ್ತಾರಾ, ಅಥವಾ ಮಕ್ಕಳು ಈಗದ ಪರಿಸ್ಥಿತಿಗೆ ಅವರದ್ದು ಅರ್ಥ ಮಾಡ್ಕೊಳ್ಳೋದು ಅಥವಾ ಅಡ್ಜಸ್ಟ್ಮೆಂಟ್ ತಪ್ಪಾಗತ್ತಾ, ಅದು ಏನಂತ ಗೊತ್ತಾಗದೇ ಇರುವ ಗೊಂದಲದ ಒಂದು ಪರಿಸ್ಥಿತಿ ಅಂತ ಅನ್ಕೊಳ್ಳೋದು ನಾನು. ಸಾಧಾರಣವಾಗಿ ನಾನು ನೋಡ್ಲಿಕ್ಕೆ ಹೋದಲ್ಲೆಲ್ಲ ಮಕ್ಕಳು ಹೊರಗಿನಿಂದ ಇಲ್ಲಿ ಬಂದವರು. ಸ್ಟಾರ್ಟಿಂಗ್ ಫ್ರಮ್ ಬೆಳಿಗ್ಗೆ 7 ಹಿಡಿದು ಸ್ನಾನ ಮಾಡಿ ಕ್ಲಾಸಿಗೆ ಹೋಗೋದು, ಬ್ರೇಕ್ಫಾಸ್ಟ್ ಮಾಡೋದು ಎಲ್ಲ ಚಾಲೆಂಜಿಂಗೇ. ಮನಿ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್. ಸಾಧಾರಣ ನನ್ಗೆ ಅನ್ನಿಸ್ತದೆ ಮನೆಯಲ್ಲಿ ಪೇರೆಂಟ್ಸ್ ಒಟ್ಟಿಗೆ ಇರುವಾಗ ದೇ ಕನ್ಸಿಡರ್ ದೆಮ್ ಆಸ್ ಎ ಚೈಲ್ಡ್. ಅವರಿಗೆ ಮಗು ಸಣ್ಣದು, ಎಬ್ಸೋದ್ರಿಂದ ಹಿಡಿದು ಎಷ್ಟೊತ್ತು ಟಾಯ್ಲೆಟ್ ಅಲ್ಲಿ ಕುತ್ಕೊಳ್ತಿ ಅಂತಲೂ ಇವರೇ ಇಲ್ಲಿಂದ ಎಲ್ಲರ ಮೆಟ್ಟಕ್ಕೆ ಹೋಗ್ತಾರೆ. ಸೊ ದೇ ಆರ್ ಯೂಸ್ಡ್ ಫಾರ್ ದಟ್. ಅಲ್ಲಿ ಒಂದು ಇಂಡಿಪೆಂಡೆಂಟ್ ಲೈಫ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಗೆ ಹೊಂದಿಸ್ಕೊಳ್ಳೋದು ಅನ್ನೋದೇ ಒಂದು ಚಾಲೆಂಜ್ ಆಗ್ತದೆ ಅವರಿಗೆ. ಬೆಳಿಗ್ಗೆ 8 ಗಂಟೆ ಕ್ಲಾಸೇಜಸ್ ಹೋಗ್ಬೇಕು, ಹೇಳ್ಬೇಕಾದ್ರ ಮೊದಲು ಕೆಲವರು ಡೈರೆಕ್ಟ್ ಎದ್ದು ಸೀದಾ ಕ್ಲಾಸಿಗೆ ಬಂದವರು ಇರ್ತಾರೆ. ಕೆಲವು ಮೇಡಮ್ಸ್ ಹೇಳ್ತಾರೆ ಬ್ರೇಕ್ಫಾಸ್ಟ್ ತೆಕೊಳ್ದೆ ಸ್ನಾನನೂ ಮಾಡ್ದೆ ಅಂತೂ ಅಟೆಂಡೆನ್ಸ್ ಪ್ರಾಬ್ಲಮ್ ಇರುತ್ತಲ್ಲ ಅವರಿಗೆ. ಸೊ ಕ್ಲಾಸ್ ಅಟೆಂಡ್ ಮಾಡೋರು ಇರ್ತಾರೆ, ಊಟ ಮಾಡದೇ ಇರೋರು, ಬಾಡಿ ಇಮೇಜ್ ಇರುವವರು, ಅಡ್ಜಸ್ಟ್ಮೆಂಟ್ ಇರುವವರು, ಡಿಪ್ರೆಷನ್ ಇರುವವರು, ಮನೆಯಿಂದ ಹೊರಗೆ ನಿಲ್ಲೋದು. ಅದಲ್ಲದೆ ತುಂಬಾ ಒಂಥರ ಲೇಜಿನೆಸ್, ನಾಳೆ ಮಾಡ್ಬೋದು, ಪ್ರೊಕಾಸ್ಟಿನೇಷನ್ ಮಾಡೋದು ಅಥವಾ ಎಕ್ಸ್ಕ್ಯೂಸಸ್ ಕೊಡೋದು. ಏನ್ ಹೇಳ್ತೀರಾ ಎಲ್ಲ ಈ ರೀಸನ್ಗೆ? ಈ ರೀಸನ್ಗಳಿಗೆ ಏನ್ ರೀಸನ್ ಅಂತ ಹೇಳ್ತೀರಾ? ಯಾವ ಕಾರಣದಿಂದ ಈ ತರ ಕಡೆ ಅಪ್ಬ್ರಿಂಗಿಂಗ್ ಅಂತ ಅನ್ಸೋದು ನನ್ಗೆ. ಯಾರು ತಪ್ಪಿದ್ದಾರೆ? ಮಕ್ಕಳು ತಪ್ಪಿದಾರಾ ಅಥವಾ ಪೇರೆಂಟ್ಸ್ ತಪ್ಪಿದಾರಾ? ಅದೇ ಈಗ ಮೊಟ್ಟೆ ಮೊದಲ ಕೋಳಿ ಅಂತ ಹೇಳುವ ಪ್ರಶ್ನೆ. ಆದ್ರೆ ಆಬ್ವಿಯಸ್ಲಿ ಈಗದ ಜನರೇಷನ್ಗೆ ಅನ್ಸೋದು, ನಮ್ಮ ಜನರೇಷನ್ ಅಲ್ಲಿ ಎಸ್ಪೆಷಲಿ ಇದು ಕಂಡು ಬರುವಂತದ್ದು ನಮ್ಮ ಮಕ್ಕಳ ಏಜಿನ ಮಕ್ಕಳಲ್ಲಿ. ಸಾಧಾರಣ ನನ್ಗೆ ನಾನು ರಿಲೇಟ್ ಮಾಡೋದಾದ್ರೆ, ನನ್ನ ಅಮ್ಮನವರದ್ದು ಜನರೇಷನ್ ನಾವು ಮಕ್ಕಳು. ಸೊ ನಮ್ಮಲ್ಲಿ ಅದಿಲ್ಲ. ಸೊ ಆಫ್ಟರ್ ದ್ಯಾಟ್ ಎಲ್ಲಿಯೋ ಒಂದು ಕಡೆ ಹುಡುಗಿ ಆ ಹೆಂಗಸನ್ನೋಳು ಹೊರಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಚೇಂಜ್ ಆಗುತ್ತೆ. ಆ ಮಗುವಿಗೆ ಅಲ್ಲಿ ಇನ್ಪುಟ್ ಕೊಡೋರು ಯಾರಿರಲ್ಲ. ಒಂದ ಡೇ ಕೇರ್ ಅಲ್ಲಿ ಬಿಡ್ತಾರೆ, ಇಲ್ಲ ಒಂದು ಕೆಲಸದೊಳಗೆ ಇಟ್ಕೊಳ್ತಾರೆ. ಅಪ್ಪ ಅಮ್ಮನಿಗೆ ದೇ ಆರ್ ವೆರಿ ಬಿಸಿ ಇನ್ ಅರ್ನಿಂಗ್ ಮನಿ ಅಂಡ್ ಅಡ್ಜಸ್ಟಿಂಗ್ ಟೈಮ್ ಫಾರ್ ಇದು.
ಸೊ ದೇ ಟೇಕ್. ಯಾವಾಗ ಏನೋ ಗಿಲ್ಟ್ ಫೀಲ್ ಇರುತ್ತೆ, ನಾನು ಮನೆಗೆ ಬರೋ ತಡ ಆಗುತ್ತೆ, ಅವನಿಗೆ ಏನು ಬೇಕು ಅದೆಷ್ಟು ಎಕ್ಸ್ಪೆನ್ಸ್ ಆದರೂ ನಾನು ನೋಡಲ್ಲ, ಅದು ಕೊಡಿಸೋದು ಅವನಿಗೆ, ಅಥವಾ ಅವನಿಗೆ ಹಣ ಕೊಟ್ಟು ಫ್ರೆಂಡ್ಸ್ ಒಟ್ಟಿಗೆ ಹೋಗು, ಹೊರಗಡೆ ಹೋಗ್ತೀನಿ ಅನ್ನೋದು ಅಂಥದ್ದು ಜಾಸ್ತಿ ಆಗಿ ಆ ಮಕ್ಕಳದ್ದು ಬ್ಯಾಲೆನ್ಸಿಂಗ್ ಕಷ್ಟ ಆಗಿದೆ. ಐಡೆಂಟಿಟಿ ಕ್ರೈಸಿಸ್ ಬಂದ್ಬಿಡುತ್ತೆ, ನಾನು ಸಣ್ಣವನ ದೊಡ್ಡವನ ಅಂತ. ಕೆಲವೆಲ್ಲ ವಿಷಯಕ್ಕೆ ನಾವು ಅವರನ್ನ ಸಣ್ಣದ್ ಮಾಡಿ ಬಿಡ್ತೇವೆ. ಕರೆಕ್ಟ್. ನಮ್ಗೆ ಏನ್ ಬೇಕು ಆ ಟೈಮಲ್ಲಿ ನಾವು ಅವ್ರನ್ನ ಸಣ್ಣದ್ ಮಾಡ್ತೇವೆ. ಯಾವಾಗ ಬೇಡವೋ ಆಗ ನಾವು ಅವನಿಗೆ ಬ್ಲೇಮ್ ಹಾಕ್ಲಿಕ್ಕೆ ಈಸಿ ಆಗುತ್ತೆ, ನೀನು ಇಷ್ಟು ದೊಡ್ಡವನಾಗಿದ್ದೀನಿ ನಿಂಗೆ ಅರ್ಥನೇ ಆಗಲ್ವಾ ಅಂತ. ಅದಕ್ಕೆ ಮಗು ಕನ್ಫ್ಯೂಸ್ ಆಗ್ಬಿಡತ್ತ, ಕನ್ಫ್ಯೂಸ್ ನಾನು ಏನು ಅಂತಾನೆ ಗೊತ್ತಿರೋದಿಲ್ಲ. ಮತ್ತೆ ನಮ್ಮ ಇದ್ರಲ್ಲಿ ಟಿಲ್ 18 ವಿ ಕನ್ಸಿಡರ್ ದೆಮ್ ಆಸ್ ಎ ಚೈಲ್ಡ್. ಹೌದು ಅಲ್ವಾ? ಸ್ವಲ್ಪ ಅವನಿಗೆ ಒಂಚೂರು ಮೊದಲೇ ಜವಾಬ್ದಾರಿ ಕೊಡೋದು, ಹಣದ ಮ್ಯಾನೇಜ್ಮೆಂಟ್ ಹೇಳ್ಕೊಡೋದು, ಟೈಮ್ ಮ್ಯಾನೇಜ್ಮೆಂಟ್ ಹೇಳ್ಕೊಡೋದು, ಸೆಲ್ಫ್ ಕೇರ್ ತಗೊಳ್ಳೋದು ಹೇಗೆ ಹೇಳ್ಕೊಡೋದು, ಡಿಸಿಷನ್ಸ್ ಸಣ್ಣ ಸಣ್ಣ ಡಿಸಿಷನ್ಸಿಗೂ ನಾವು ಅದ್ರ ಮಧ್ಯೆ ಇಂಟರ್ಫಿಯರ್ ಆಗದೆ ಹೇಗೆ ಅವನಿಗೆ ಬಿಡ್ಬೋದು ಅಂತ ಹೇಳ್ಕೊಡೋದು. ಸೊ ಅದನ್ನೆಲ್ಲ ಮಾಡಬೇಕು, ಹೇಗೆ ಲೈಫ್ ಫೇಸ್ ಮಾಡೋದು ಅಂತ. ಅದೆಲ್ಲ ಬಿಟ್ಟು ಅಷ್ಟರವರೆಗೆ 12th ವರೆಗೆ ಹಿ ಈಸ್ ಇನ್ ಪ್ರೊಟೆಕ್ಟೆಡ್ ಪ್ಲೇಸ್. ಒಂದು ಸಲ ತೆಗ್ದು ಅವನನ್ನು ಒಂದ್ ಕಡೆ ಹಾಕ್ತಾರೆ, ಬೇರೆ ಕಡೆ ಎಲ್ಲೋ ಕಾಲೇಜಿಗೆ ಕಳಿಸ್ತಾರೆ ಫರ್ದರ್ ಸ್ಟಡೀಸಿಗೆ. ಅಲ್ಲಿ ಅಡ್ಜಸ್ಟ್ ಆಗ್ಲಿಕ್ಕೆ ಹೋಗದಿದ್ರೆ ಹಿ ಎಕ್ಸ್ಪ್ಲೋರ್ ಮೆನಿ ಥಿಂಗ್ಸ್ ಅಲ್ವಾ. ತುಂಬಾ ಫ್ರೆಂಡ್ಶಿಪ್ ಅಲ್ಲಿ ಇದಾಗೋದು, ಡ್ರಗ್ಸ್ ಕಡೆಗೆ ಹೋಗೋದು, ಒಂದಲ್ಲ ಒಂದು ಡಿಪ್ರೆಷನ್. ಇತ್ತೀಚೆಗೆ ತುಂಬಾ ಡಿಪ್ರೆಷನ್ಸ್ ಇರುತ್ತೆ, ಡಿಪ್ರೆಷನ್ ಇಂದ ಡ್ರಗ್ಸಿಗೆ ಹೋಗ್ತಾರೆ. ಅದೆಲ್ಲ ಈಸಿಯಾಗಿ ಸಿಗುವಂತದ್ದು, ಎಸ್ಕೇಪ್ ಆಗುವಂತದ್ದು. ಆಲ್ಕೋಹಾಲ್ ಅಡಿಕ್ಷನ್ ಆಗೋದು, ಏನು ಬ್ಯಾಡ್ದಿದ್ರು ಮನೇಲಿ ಒಂದ್ ಎಲ್ರಾಮ್ ಇರುತ್ತಲ್ಲ ಅಮ್ಮಂದು, ಮೊಬೈಲ್ ತಕೊಂಡ್ ಕೂಡಲೇ ಏನ್ ಮಾಡ್ತಿದ್ಯಾ ಅಂತ. ಇಲ್ಲಿ ದೇ ಆರ್ ಆಲ್ ಫ್ರೀ. ಈಗ ಅದೊಂದು ಹೊಸತು ಡಿಸೀಸ್. ಇವತ್ತು ನಾನು ನೋಡಿದೆ, WHO ಇಟ್ಸ್ ಕನ್ಸಿಡರ್ಡ್ ಎಸ್ ಎ ಗೇಮಿಂಗ್ ಎಸ್ ಎ ಡಿಸಾರ್ಡರ್ ಅಂತ, ಮೆಂಟಲ್ ಡಿಸಾರ್ಡರ್, ಗೇಮಿಂಗ್ ಅಡಿಕ್ಷನ್. ಸೊ ಏನಂತ ಹೇಳಿದ್ರೆ ಅದು ಕೂತ್ಕೊಂಡ್ರೆ ಎಷ್ಟು ಅವರಿಗೆ ಡೇ ಅಂಡ್ ನೈಟ್ ಗೊತ್ತಾಗಲ್ಲ. ಹೌದು ಹೌದು. ಸಮ್ ಸ್ಟೂಡೆಂಟ್ಸ್ ಐ ಹರ್ಡ್ ದಟ್ ದೇ ಪುಟ್ ದ ಇದು ಟಾಯ್ಲೆಟ್ಗೆಲ್ಲ ಹೋಗೋದು ಬೇಡ ಅಂತ ಹೇಳಿ ಪ್ರಿವೆಂಟ್ ಮಾಡ್ಕೊಂಡು ಕೂತ್ಕೊಂಡು ಆಡ್ತಾರೆ ಅಂತ. ಅಷ್ಟು ಅವ್ರಿಗೆ ಒಂಥರ ಅಡಿಕ್ಷನ್ ಆಗಿರುತ್ತೆ ಗೇಮಿಂಗ್. ಸೊ ಅದ್ರೆಲ್ಲ ಗೊತ್ತಾಗೋ ಹೊತ್ತಿಗೆ ಅವರು ಬಂದಿರೋ ಒಂದು ಕಲಿಯೋಕೆ ಅಂತ ಬಂದ್ಬಿಟ್ಟು ಬೇರೆ ಏನೇನೋ ಪ್ರಾಬ್ಲಮ್ಗಳನ್ನ ಫೇಸ್. ಇದು ಜನರಲ್ ಆಗಿ, ನಾಟ್ ಈವನ್ ಇಲ್ಲಿ, ಎಲ್ಲ ಕಡೆನೂ ಮಕ್ಕಳಲ್ಲಿ ಸಾಧಾರಣ ಆ ಜನರೇಷನ್ ಮಕ್ಕಳಲ್ಲಿ ಈಗ ಕಾಣುವಂತ ಮೇಜರ್ ಪ್ರಾಬ್ಲಮ್ಸ್. ಒಳ್ಳೆಯವರು ಇದ್ದಾರೆ, ಹಾಗಂತ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಓದ್ಕೊಂಡು ಹೋಗ್ಕೊಂಡು ಎಲ್ಲ ಮಾಡೋರು ಇದ್ದಾರೆ. ವಿ ಕ್ಯಾನ್ ಸಿ 2 ಎಕ್ಸ್ಟ್ರೀಮ್ಸ್ ಇನ್ ದ ಸೊಸೈಟಿ. ಒಂದು ಬರೀ ಹಾಳಾಗ್ತಾ ಇರುವವರು ಇದ್ದಾರೆ, ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ತುಂಬಾ ಒಳ್ಳೇದ್ರಲ್ಲಿ ಎಲ್ಲ ನೋಡಿ ಎಲ್ಲಾನು ಮಾಡ್ಕೊಂಡು ಹೋಗೋರು ಇರ್ತಾರೆ. ಆರ್ಟ್ ಫೀಲ್ಡ್ ಅಲ್ಲಿ ಆಗ್ಲಿ ಎಷ್ಟು ಮಕ್ಕಳಿದ್ದಾರೆ, ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸೊ ಸಮ್ವೇರ್ ಇಟ್ಸ್ ಆನ್ ದ ಪೇರೆಂಟ್ಸ್ ಅಂತ ಅನ್ಸೋದು ನನ್ಗೆ. ಏನಿದಕ್ಕೆ ಸೊಲ್ಯೂಷನ್? ಹೇಗೆ ನೀವು ಅದನ್ನ ಕೌನ್ಸಿಲಿಂಗ್ ಮಾಡ್ತೀರಾ? ಅದೇ ನಾವಂದ್ರೆ ವಿ ಟಾಕ್ ಟು ದ ಪೇರೆಂಟ್ಸ್ ಫಸ್ಟ್. ಅಲ್ಲ ಅಂದ್ರೆ ನಾನೇನ್ ಹೇಳೋದು, ನಾವು ಮಾತಾಡುವ ಟೈಮಲ್ಲಿ ಏನಾಗುತ್ತೆ, ಪ್ರಾಬ್ಲಮ್ ಆಗಿ ಹೋಗಿರುತ್ತೆ. ಸೊ ನಮ್ಗೆ ಅದು ನನ್ನ ವರಿ. ಅಂದ್ರೆ ನಾನು ಈಗ ನನ್ಗೆ ನಿಜವಾಗಿ ಎಲ್ಲರೂ ಮಾಡ್ಬೇಕಾಗಿರೋದು, ಯಾರು ಪೇರೆಂಟ್ ಆಗ್ತಾರೆ, ಯಾರು ಮಕ್ಕಳನ್ನ ಈಗ ಒಂದು ಜವಾಬ್ದಾರಿ ತಗೊಳ್ಳಿಕ್ಕೆ ರೆಡಿ ಆಗ್ತಾರೆ, ದೇ ಶುಡ್ ಅಂಡರ್ಗೋ ಸಮ್ ಕೈಂಡ್ ಆಫ್ ಕೋರ್ಸು ಮಾಡ್ಬೋದು ಪೇರೆಂಟಿಂಗ್ ಅಂತ, ಅಥವಾ ದೇ ಹ್ಯಾವ್ ಟು ಗೋ ಫಾರ್ ಸಮ್ ಕೌನ್ಸಿಲಿಂಗ್, ಅಥವಾ ದೇ ಹ್ಯಾವ್ ಟು ಸ್ಟಡಿ ಅಬೌಟ್ ಏನ್ ಮಾಡ್ಬೇಕು ಅಂತ. ಈಗ ಮೊದ್ಲಿನ ಹಾಗೆ ಈಗ ಅಪ್ಪ ಅಮ್ಮ ಇಲ್ಲ, ಏನೋ ಒಂದು ಜಗಳ ಇತ್ತು ಗಂಡ ಹೆಂಡತಿಯಲ್ಲಿ, ಮಕ್ಕಳ ಎದುರೇ ಮಾಡ್ಬಿಡ್ತಾರೆ. ಹೌದು. ಸೊ ಏನ್ ಅವನಿಗೆ ನಾವು ಮೆಸೇಜ್ ಪಾಸ್ ಮಾಡ್ತೇವೆ, ಮೊದಲಾದ್ರೆ ಮನೇಲಿ ಮಾವನು ಅತ್ತೆನೂ ಇರ್ತಾರೆ, ಅವ್ರೆದ್ರು ಜಗಳ ಮಾಡೋದ್ ಬೇಡ ಅಂತ ಗುಟ್ಟಲ್ಲಿ ರೂಮಲ್ಲಿ ಆದ್ರೂ ಮಾಡ್ಕೊಳ್ತಾ ಇದ್ರು. ಈಗ ಹಾಗಲ್ಲ, ಈಗ ಅವ್ರದೇ ಸಾಮ್ರಾಜ್ಯ. ಸೊ ಅಪ್ಪ ಅಮ್ಮ ಇದ್ರೆ ಅವ್ರನ್ನೊಂದ ಓಲ್ಡ್ ಏಜ್ ಹೋಮಿಗೆ ಬಿಡೋದಾ ಅಥವಾ ಹಳ್ಳಿಯಲ್ಲಿರೋದಾ ಅಂತದೆಲ್ಲ ಆಗುತ್ತೆ. ಸೊ ಆಗ ನಾವು ಮಕ್ಕಳಿಗೆ ಏನ್ ಕೊಡ್ತೇವೆ, ಜಗಳಾಡೋದು ಏನ್ ಬೇಕಾದು ಎಲ್ಲ ನಮ್ಮನ್ನ ನಾವು ಮಾಡೆಲಿಂಗ್, ಅವರಿಗೆ ನಾವು ಮಾಡೆಲ್ಸ್. ಪೇರೆಂಟ್ಸ್ ನಮ್ಮನ್ನೇ ಕಂಪೇರ್ ಮಾಡ್ಕೋತಾರ ಅಂತ. ನೀನ್ ಮಾಡ್ತಿದ್ಯಾ, ನಾನ್ ಯಾಕೆ ಮಾಡ್ಬಾರ್ದು? ಚಿಕ್ಕ ಮಕ್ಕಳು ಅಂದ್ರೆ ಒಬ್ರೋ ಇಬ್ರೋ ಇರ್ತಾರೆ, ಒಬ್ರು ಬಂದ್ ಹತ್ತಿದೀವಿ ಈಗ. ಅದೇ ನೀನ್ ಮಾಡ್ತೀಯಾ, ನಾನ್ ಯಾಕೆ ಮಾಡ್ಬಾರ್ದು ಅಂದ್ರೆ ನಮ್ಮನ್ನೇ ಅವ್ರು ಕಂಪೇರ್ ಮಾಡ್ಕೋತಾರ ಅಂತ ಅಲ್ವಾ. ಮತ್ತೆ ಫಾರ್ ದೆಮ್ ಹೂ ಆರ್ ಪ್ರಿಪೇರ್ಡ್ ಫಾರ್ ಮ್ಯಾರೇಜ್, ಫಾರ್ ದೆಮ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಏನು, ಒಂದೀಗ ಎಲ್ಲಾ ಕಡೆ ನೋಡ್ತೇವೆ ನಾವು, ಸ್ವಲ್ಪ ಮಾತಾಡಿ ಜಗಳ ಆದ್ರೆ ಡೈವರ್ಸ್ ವರೆಗೂ ಹೋಗ್ಬಿಡ್ತಾರೆ. ಸೊ ಯಾಕೆ ಮದ್ವೆ ಅನ್ನೋದು ಬೇಕು, ಇಬ್ಬರ ಕಡೆನೂ ಬೈಂಡಿಂಗ್ಸ್, ಅದು ಇಬ್ಬರದ್ದು ಒಂದು ಕಮಿಟ್ಮೆಂಟ್ ಬೇಕಾಗ್ತದೆ. ಸೊ ಅಲ್ಲಿ ನಾನು ಅನ್ನೋದು ಬಿಟ್ಟು ನಾವು ಅನ್ನೋದನ್ನ ಮೇನ್ ಆಗುತ್ತೆ. ಸೊ ನಾವು ಏನ್ ಪ್ರಾಬ್ಲಮ್ ಏನ್ ಬಂತು ನನ್ನ ಕಡೆಯಿಂದ ನಿನ್ ಕಡೆಯಿಂದ, ನಾವು ಮತ್ತೆ ಪ್ರಾಬ್ಲಮ್ ಅಂತ ನೋಡ್ಬೇಕು, ಬಿಟ್ರೆ ನಾನು ಮತ್ತೆ ನೀನು ಪ್ರಾಬ್ಲಮ್ ಅಂತ ನೋಡ್ಬಾರ್ದು. ನಾನು ನೀನು ಅಂತ ನೋಡ್ಲಿಕ್ಕೆ ಶುರು ಮಾಡಿದ್ರೆ ಆ ಪ್ರಾಬ್ಲಮ್ ನಮ್ದು ಈಗೋ ಆಗುತ್ತೆ, ನಾನ್ ಮೇಲೆ ನೀನ್ ಮೇಲೆ ಅಂತ ಶುರು ಮಾಡ್ತೇವೆ. ಈಗ ನಾವು ಯಾವಾಗ ವಿ ಆರ್ ಬೋತ್ ಟುಗೆದರ್, ಮೇ ಬಿ ನನ್ನ ಸೈಡ್ ಇಂದಲೇ ಇರ್ಬೋದು ಪ್ರಾಬ್ಲಮ್, ಆ ಪ್ರಾಬ್ಲಮ್ ಅನ್ನು ನಾವು ಸಪರೇಟ್ ಮಾಡ್ಕೊಂಡು ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಮ್ಯಾರೇಜ್ ಅನ್ನೋದು ಉಳಿಯುತ್ತೆ.
ಹೊಂದಾಣಿಕೆ ಶುರು ಆಗುತ್ತೆ, ಅರ್ಥ ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅದೆಲ್ಲ ಕೆಲಸ ಆಗ್ಬೇಕು. ಎಷ್ಟೆಲ್ಲ ಇದೆ ನಮ್ಗೆ, ಅದೊಂಥರ ವಿಷಯ ತಗೊಂಡು ಹೋದ್ರೆ ನೋಡ್ತಾ ಇದ್ರೆ ಇಂಥದ್ದು ಪ್ರಾಬ್ಲಮ್ ಇದೆಯಾ ಅಂತ ಅನ್ಸುತ್ತೆ. ಅಷ್ಟು ಬೇರೆ ಬೇರೆ ತರದ ಪ್ರಾಬ್ಲಮ್ಸ್ ಯಾಕಂದ್ರೆ ನಮ್ಗೆಲ್ಲ ಗೊತ್ತೇ ಆಗಿಲ್ಲ. ನಮ್ಮ ಚೈಲ್ಡ್ಹುಡ್ ನಿಜವಾಗಿ ಕಂಪೇರ್ ಮಾಡಿದ್ರೆ ಬ್ಯೂಟಿಫುಲ್ ನಾನ್ ಹೇಳಲ್ಲ, ಯಾಕಂದ್ರೆ ಟಿಲ್ 5th ನಮ್ದು ಚೈಲ್ಡ್ಹುಡ್ ಓಕೆ. ಆಫ್ಟರ್ 5th ಇಟ್ ವಾಸ್ ಲೈಕ್ ಹಾರಿಬಲ್. ನಾನು ಒಂಟಿ ಎಲ್ಲೋನ್ ಅಂತ ಇದ್ರಲ್ಲಿ ಬೆಳೆದವಳು. ಸೊ ಎಲ್ಲದ್ರಿಂದಲೂ ಪ್ರಿವೆಂಟ್ ಆಗಿದ್ದು ಅಂತ ಚೈಲ್ಡ್ಹುಡ್ ನಮ್ದು. ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ನಾವು ಮತ್ತೆ ಮಾತಾಡೋಣ ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಶಿಲ್ಪಾ ಜೋಶಿ ಅವರೊಂದಿಗೆ ಮಾತು ಮುಂದುವರಿಸೋಣ. ಶಿಲ್ಪಕ್ಕ, ಹೇಳ್ತಿದ್ರಿ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳ್ತಿದ್ರಿ. ಚೈಲ್ಡ್ಹುಡ್ 5th ವರೆಗೆ ನಾನು ಇದ್ದಿದ್ದು ತೀರ್ಥಹಳ್ಳಿಯಲ್ಲಿ. ಆಗಂತೂ ತುಂಬ ಒಳ್ಳೆ ಚೈಲ್ಡ್ಹುಡ್ ಅಂತಲೇ ಹೇಳ್ಬೋದು. ಅದು ಹೇಳ್ತಾರಲ್ಲ, ಸೈಕಾಲಜಿಕಲಿ ಆಲ್ಸೋ ಇಟ್ಸ್ ಪ್ರೂವ್ಡ್. ಒಂದು ಸಾಧಾರಣ ಒಂದು 10 ವರ್ಷದವರೆಗೆ ನಾವೇನು ಕಲಿತೇವೆ ಅದು ನಮ್ಮ ಲೈಫ್ ಲಾಂಗ್ ನಮ್ಮನ್ನ ರೂಪಗೊಳಿಸುದೇ ಫೌಂಡೇಶನ್. ಸೊ ಬಹುಶಃ ನನಗೆ ಆ ಬೇಸ್ ಗಟ್ಟಿರುವ ಕಾರಣ ಇವತ್ತು ನಾನು ಏನು ಅದೆಲ್ಲ ಕ್ರೆಡಿಟ್ ನನ್ನ ಅಮ್ಮನ ಮನೆಗೆ, ಅಮ್ಮನ ಅಪ್ಪನಿಗೆ ಅಂತ ಹೇಳಿ ಅಂದ್ಕೊಳ್ಳೋದು ನಾನು. ಸೊ ಅವ್ರು ನಂಗೆ ತುಂಬಾ ಪ್ರೋತ್ಸಾಹ ಮಾಡಿದ್ರು. ಒಂದು ಏನು ಹಾಡು ಹೇಳಲಿಕ್ಕಾಗ್ಲಿ, ಡ್ಯಾನ್ಸ್ ಮಾಡ್ಲಿಕ್ಕಾಗ್ಲಿ ಎಲ್ಲಾನು. ಮತ್ತೆ ಒಳ್ಳೆ ಎನ್ವಿರಾನ್ಮೆಂಟ್, ಮನೇಲಿ ತುಂಬಾ ಜನ, ಚಿಕ್ಕಮ್ಮನವರು, ಅವ್ರಿವ್ರು, ಕಡೆಯವಳು ಅಂದ್ರೆ ನಾನೇ ಒಬ್ಳು ಮನೆಯಲ್ಲಿ ಆ ಥರ. ಅಲ್ಲಿಂದ ನಾವು ಇಲ್ಲಿ ನಮ್ಮ ಅಪ್ಪನ ಮನೆಗೆ ಶಿಫ್ಟ್ ಆದ್ವಿ ಹಿರಿಯಡ್ಕಕ್ಕೆ. ಸೊ ಅಲ್ಲಿ ಬಂದಾಗ ಸ್ವಲ್ಪ ನನ್ಗೆ ತುಂಬಾ ಒಂಥರ ಡಿಫ್ರೆನ್ಸ್. ಆ ಊರಿಂದ ಈ ಊರಿಗೆ ಊರು ಡಿಫ್ರೆನ್ಸ್, ಫ್ರೆಂಡ್ಸ್ ಯಾರಿಲ್ಲ ಒಂದು ಡಿಫ್ರೆನ್ಸ್. ನಮ್ಮ ಅಜ್ಜಿ ತುಂಬಾ ಜೋರು ಅಂತ ಹೇಳಿದ್ರೆ ನಮ್ಮ ಅಮ್ಮನನ್ನು ಒಂದು ಕೆಲಸ ಕಾಳಿನ ಹಾಗೆ ಮಾಡ್ಕೊಂಡಿದ್ರು. ಅಮ್ಮನಿಗೆ ಏನು ಮಗಳಿಗೆ ಏನು ಕೇರ್ ಕೊಡ್ಬೇಕು ಅದು ಕೊಡ್ಲಿಕ್ಕೂ ಆಗ್ತಾ ಇರ್ಲಿಲ್ಲ. ನನ್ನ ಹತ್ರ ಮಾತಾಡ್ಲಿಕ್ಕೂ ಅಮ್ಮನಿಗೆ ಟೈಮ್ ಇಲ್ಲ. ನಮ್ಗೆ ಹೊಟ್ಟೆಗೂ ಅವ್ರು ಕೊಟ್ರೆ ನಾವು ತಿನ್ನೋದಿಲ್ಲ ಅಂದ್ರೆ ಇಲ್ಲ, ಆ ತರ. ಅಮ್ಮ ನಮ್ಮ ಅಜ್ಜಿ ಬಾಯಿಗೆ ಹೆದ್ರಿ ಅಪ್ಪ ಊರಿಗೆ ಬರೋದ್ ಬಿಟ್ರು. ಸೊ ಏನೋ ಒಂಥರ ಕೆಲಸದವರ ಹಾಗೆ, ನಾನೊಂದು ಅವ್ರಿಗೆ ಹೊರೆ ಹಾಗೆ, ಆ ತರ ಲೈಫ್ ಇತ್ತು ನಂದು. ಸ್ವಲ್ಪ ಟೈಮ್ ಹಾಗೆ ಇತ್ತು. ಮತ್ತೆ ಅಣ್ಣ ನಂದು ಸೆಕೆಂಡ್ PU ನಂತರ ಅವನು ಓದ್ಲಿಲ್ಲ ಪಾಪ. ಆಮೇಲೆ ಅವನೇ ಮನೆ ಜವಾಬ್ದಾರಿ ಎಲ್ಲ ತಕೊಂಡು ಆಮೇಲೆ ನಮ್ಮನ್ನು ಬೇರೆ ಬಾಡಿಗೆ ಮನೆ ಮಾಡಿ ಅಲ್ಲಿಂದ ಹೊರಗೆ ತಂದ. ಬೇಡ ಇನ್ನಿಲ್ಲಿ ಮತ್ತೆ ಒಂದು ಹೊಸ ಲೈಫ್ ಶುರು, ಮತ್ತೆ ಪುನಃ ಹೊಸ ಲೈಫ್ ಶುರು ಆಯ್ತು. ಅಲ್ಲಿಂದ ಖುಷಿ ಇತ್ತು, ಆದ್ರೆ ಇದ್ರಲ್ಲೆಲ್ಲ ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ ಯಾವ್ದು. ನಾನು ಕಾಲೇಜ್ ಅಷ್ಟೇ. ಮದ್ವೆ ಆದ್ಮೇಲೆ ಒಂದೊಂದೇ ನನ್ನ ಅನಿಸಿಕೆಗಳಿಗೇನು ಬಣ್ಣ ಬರ್ಲಿಕ್ಕೆ ಶುರು ಆಗಿತ್ತು. ನನ್ನ ಗಂಡಸ ಆರ್ಟ್ ಫೀಲ್ಡ್ ಅಲ್ಲಿ ಇರೋ ಕಾರಣ ಬಹುಶಃ ನನ್ಗೆ ತುಂಬಾ ಸುಲಭ ಆಯ್ತು. ಮತ್ತೆ ಆಗ್ಲೇ ನನ್ನೊಳಗೆ ಏನೋ ಇದೆ, ನಾನ್ ಮಾಡ್ಬೇಕದೆಲ್ಲ. ಅವಾಗಿಂದ ನನ್ನೊಳಗಿನ ಅವಳು ನಿಮ್ಮನ್ನು ಕಾಡಕ್ ಶುರು ಮಾಡಿದ್ದು ಅಂತ. ನನ್ನೊಳಗಿನ ಅವಳು ಅಂದ ತಕ್ಷಣ ಮತ್ತೆ ನೆನಪಾಯ್ತು. ಈ ನಾಟಕವನ್ನ ನಿರ್ದೇಶಿಸಿದವರು ನಮ್ಮ ರಂಗಭೂಮಿಯ ರವಿರಾಜ್ ಸರ್. ಅವರು ನನಗೆ ರವಿರಾಜ್ ಸರ್ ನಾವೆಲ್ಲ ರಂಗಭೂಮಿಗೆ ಮತ್ತೆ ಬರೋಕ್ಕೆ ಕಾರಣ, ನಾಟಕ ಮಾಡೋಕ್ಕೆ ಮತ್ತೆ ಬರೋ ಕಾರಣ. ಇಂಥ ತುಂಬ ಪ್ರತಿಭೆಗಳಿಗೆ ಅವರು ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಸಪೋರ್ಟ್ ಕೊಟ್ಟಿದ್ದಾರೆ. ಇವತ್ತಿನವರೆಗೂ ನಾಟಕದ ಏನೇ ಇದ್ರು ಮೊದಲು ನಾನು ಡಿಸ್ಕಸ್ ಮಾಡೋದು ಅವ್ರ ಹತ್ರ. ಅವರಂದ್ರೆ ನಮಗೆ ಒಂದು ಬ್ಯಾಕ್ ಸಪೋರ್ಟ್ ಯಾವತ್ತೂ ಇರೋದು. ಅದು ಅರ್ಥ ಪರ್ಸನ್ ಅದೇ. ಮತ್ತೆ ಹಿ ಗೋ ಆಲ್ ದ ವೇ ಔಟ್ ಟು ಹೆಲ್ಪ್ ಅಂಡ್ ಸಪೋರ್ಟ್. ಒಂದು ಮನುಷ್ಯನಿಗೆ ಒಬ್ರು ಮೇಲ್ ಬರ್ತಾರೆ ಅಥವಾ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಬಾರ್ದು ಅಂತದೆಲ್ಲ ಏನಿಲ್ಲ. ಇವ್ರು ನಮ್ಮ ರಂಗಭೂಮಿ ನಟಿ, ಇವ್ರವರು ಅಂದ್ರೆ ಆಕ್ಚುಲಿ ರಂಗಭೂಮಿ ಅನ್ನೋದೊಂದು ಸಂಸ್ಥೆ ಉಡುಪಿಗೆ. ರಂಗಭೂಮಿ ಅನ್ನೋದು ಸಂಸ್ಥೆ, ಆದ್ರೆ ರಂಗಭೂಮಿ ಅನ್ನೋದು ಇಟ್ಸ್ ಥಿಯೇಟರ್. ಸೊ ನಾನು ನಟಿಯಾಗಿ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದು ಕಡಿಮೆ. ನಾನು ಅನಿವಾರ್ಯ ಅಲ್ಲ, ಅನಿರೀಕ್ಷಿತವಾಗಿ ನಂಗೊಂದಿನ ಸಿಕ್ಕಿತ್ತು. ಕಾಲಚಕ್ರ ಅಂತ ರಂಗಭೂಮಿಯ ಒಂದು ಕಾಲಚಕ್ರದಲ್ಲಿ ನೀವು ಮಾಡಿದ್ರ. ಒಂದು ದಿನ ಮೊದ್ಲು ನನ್ಗೆ ಫೋನ್ ಮಾಡಿ ಹೇಳಿದ್ರು, ಚೌತಿಯ ಮುಂಚಿನ ದಿನ, ಒಬ್ಬರು ಆಕ್ಟ್ರೆಸ್ ಬರ್ಲಿಕ್ಕೆ ಆಗ್ತಾ ಇಲ್ಲ, ಹಾಗೆ ಮಾಡ್ಲಿಕ್ಕೆ ಆಗ್ಬೋದಾ ಅಂತ. ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಮತ್ತೆ ಅವ್ರಿಗೆ ಯಾರು ಲಾಸ್ಟ್ ಮೂಮೆಂಟ್ ಮಾಡೋರು ಇರ್ಲಿಲ್ಲ. ನೀವು ಖಂಡಿತ ಬರ್ಬೇಕು ಅಂತ ಡೈಲಾಗ್ಸ್ ಎಲ್ಲ ಕೊಟ್ರು, CD ಕೊಟ್ರು. ರಾತ್ರಿ ಇಡೀ ನಮ್ಮ ಮನೇಲಿ ಗಣಪತಿ ಇಟ್ಟು ಪೂಜೆ ಮಾಡ್ತೇವೆ ನಾವು. ಚೌತಿ ದಿನ ನಮ್ಮಲ್ಲಿ ತುಂಬಾ
ಇದು ಗಣಪತಿ ಮನೆಗೆ ತಂದು ತುಂಬಾ ಜನ ಎಲ್ಲ ಬರ್ತಾರೆ ಅಂತದ್ದು ಫಂಕ್ಷನ್. ಸೊ ಆದ್ರೂ ರಂಗಭೂಮಿಯ ಮೇಲಿನ ಪ್ರೀತಿ ನನ್ಗೆ ಬೇಡ ಅನ್ನಕ್ಕಾಗಿಲ್ಲ. ಸೊ ಅದು ರಾತ್ರಿ ಎಲ್ಲ ನೋಡ್ಕೊಂಡು ನನ್ನ ಮನೆದು ಪೂಜೆ ಎಲ್ಲ ಮುಗಿಸಿ ಚೌತಿ ನಮ್ದು ಗಣಪತಿಯನ್ನ ಅದೇ ದಿನ ಬಾವಿಗೆ ಹಾಕ್ತಿವಿ. ಸೊ ಬಾವಿಗೆ ಹಾಕಿ ಅಲ್ಲಿ ಹೋಗಿ ನಾಟಕ ಮಾಡಿ ಬಂದಿದ್ದೇನೆ ಆನ್ ದ ಸ್ಟೇಜ್ ಡೈರೆಕ್ಟ್. ಅಂತ ಪರಿಸ್ಥಿತಿಗಳನ್ನ ನಾವು ಅನುಭವಿಸಿದೀವಿ. ಒಂದು ರಂಗಭೂಮಿಯಲ್ಲಿ ನಾನು ಆಕ್ಟ್ ಮಾಡಿದ್ದು ಬಿಟ್ರೆ ಎಲ್ಲ ಬ್ಯಾಕ್ ಕೆಲಸ ಇಲ್ಲ. ನಾನು ನೋಡಿದ್ದೀನಿ ರಂಗಭೂಮಿ ಸುಮಾರು ಪ್ರೋಗ್ರಾಮಿಗೆ ನಾನು ಬಂದಿರ್ತೀನಿ. ಇವತ್ತು ನೀವು ಬ್ಯಾಕ್ ಸ್ಟೇಜ್ ಅಲ್ಲಿ ಒಟ್ಟು ಹಿನ್ನೆಲೆ ಇರುವ ಕಾರಣ ಆದ್ರೂ ಎಲ್ಲ ಕಡೆನೂ ಅಷ್ಟು ಆತ್ಮೀಯವಾಗಿ ಒಂದು ನಮ್ಮನ್ನ ಯಾರು ಸಿಕ್ಕಿದ್ರು ಒಂದು ಪರಿಚಯ ಮಾಡ್ಕೊಳ್ತಾರೆ. ಬನ್ನಿ ಮೇಡಮ್, ಇವರು ನಮ್ಮ ರಂಗಭೂಮಿ ನಟಿ. ನಾವು ಬೇರೆ ಬೇರೆ ಫೀಲ್ಡ್ ಅಲ್ಲಿ ಇದ್ರೂ ಕೂಡ ರಂಗಭೂಮಿ ಅನ್ನೋದು ನಮ್ದು ಕೊನೆವರೆಗೂ ಮಾತ್ರ ಸಂಸ್ಥೆನೇ. ಅದೇನೇ ಇರಲಿ. ರವಿರಾಜ್ ಸರ್ ನಿಮ್ ಬಗ್ಗೆ ಒಂದು ಬೈಟ್ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಂಬರೋಣ. ಶಿಲ್ಪಾ ಜೋಶಿ ಅವ್ರನ್ನ ನಾನು ಹಲವಾರು ವರ್ಷಗಳಿಂದ ನಿರೂಪಕಿಯಾಗಿ, ಲೇಖಕಿಯಾಗಿ, ನಟಿಯಾಗಿ ನಾನು ನೋಡಿದ್ದೀನಿ. ಇತ್ತೀಚೆಗೆ ಅವರ ಒಂದು ರಂಗಪ್ರಯೋಗ ನನ್ನೊಳಗಿನವಳು, ಅವರೇ ಬರೆದಂತಹ ಒಂದು ರಂಗಕೃತಿ, ಅದನ್ನು ನಾನು ನಿರ್ದೇಶನ ಮಾಡಿದ್ದೆ. ಆ ನಿರ್ದೇಶನದಲ್ಲಿ ಅವರ ಎಷ್ಟು ಒಳ್ಳೆ ನಟಿ ಎನ್ನುವಂಥದ್ದು ನನಗೆ ಗೊತ್ತಾಯಿತು. ಸುಮಾರು ಒಂದು 15-20 ದಿನ ಈ ನಾಟಕವನ್ನು ನಾವು ರಂಗಪ್ರಯೋಗಕ್ಕೆ ತಗೊಂಡ್ವಿ. ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯ ನಾಟಕವನ್ನು ತಗೊಳ್ತಾ ಇದ್ರು ಅಂತ ಹೇಳಿದ್ರೆ, ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇದೆ ಅವರಿಗೆ. ನಾವಿವತ್ತು ಏನು ಅವರಿಗೆ ಈ ನಾಟಕವನ್ನು ಈ ಸಂದರ್ಭದಲ್ಲಿ ನೀವು ಈ ರೀತಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದಾಗ ಅದನ್ನು ಚಾಚು ತಪ್ಪದೆ ಮಾರನೇ ದಿನ ಅದನ್ನು ಒಪ್ಪಿಸ್ತಾಯಿದ್ರು. ಅದೊಂದಿರ್ಬೋದು. ಮತ್ತು ಈ ಮ್ಯೂಸಿಕ್ ತಗೊಳ್ಳುವಂಥದ್ದು, ನಾಟಕದಲ್ಲಿ ಸಂಗೀತವನ್ನು ತಗೊಂಡು ಹೋಗುವಂಥದ್ದು ಅಷ್ಟು ಈಸಿ ಇಲ್ಲ ನಟನಿಗೆ ಅಥವಾ ನಟಿಗೆ. ಆ ವಿಷಯದಲ್ಲಿ ಕೂಡ ಅವರು ತುಂಬ ಚೆನ್ನಾಗಿ ಒಂದು ಸಂಗೀತವನ್ನು ಯಾವ ಸಂದರ್ಭದಲ್ಲಿ ಮಾತನ್ನು ತಗೊಳ್ಬೇಕು ಸಂಗೀತದ ಜೊತೆಗೆ ಅನ್ನುವಂಥದ್ದು ಅಷ್ಟು ನೀಟಾಗಿ ಅವ್ರು ತಗೊಳ್ತಾಯಿದ್ರು. ಸೊ ಈ ನಿಟ್ಟಿನಲ್ಲಿ ಅವರು ಸ್ವತಃ ಸಂಗೀತ ವೀಣಾವಾದಕಿಯಾಗಿರುವ ಕಾರಣವೂ ಇರ್ಬೋದೇನೋ. ಈ ನಿಟ್ಟಿನಲ್ಲಿ ಅವರು ಒಳ್ಳೆಯ ನಟಿ. ಅವರ ಭವಿಷ್ಯ ಇನ್ನಷ್ಟು ಒಳ್ಳೆಯದಾಗಲಿ, ನಟಿಯಾಗಿ ಅವರ ಜೀವನ ಯಶಸ್ಸು ಗಳಿಸಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭ ಕೋರ್ತಾ ಇದ್ದೀನಿ. ಶಿಲ್ಪಾ ನಾನು ಮಣಿಪಾಲ ಆಸ್ಪತ್ರೆಯಲ್ಲಿ ಇರುವಾಗ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಾಗ ಅವಳಿನ ನನ್ನ ಬಗ್ಗೆ ವಿಶೇಷ ಕಾಳಜಿ ವಹಿಸಿಕೊಂಡು ನನ್ನ ಆರೋಗ್ಯದ ಬಗ್ಗೆ ತುಂಬ ಆಸಕ್ತಿಯುಳ್ಳವಳಾಗಿ ಬಂದು ನನ್ನ ಹತ್ರ ಮಾತಾಡ್ತಾ ಇತ್ತು. ಕಡೆಗೆ ಆಸ್ಪತ್ರೆ ಡಿಸ್ಚಾರ್ಜ್ ಆದ್ಮೇಲೆ ಕೂಡ ನನಗೆ ಗಿಲ್ಲೆಲ್ಲ ಸೆಟಲ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡಿದ್ದಾವೆ. ಆಮೇಲೆ ಅವರ ಮನೆಗೆ ನಾನು ಎಷ್ಟು ಸತಿ ಹೋಗಿದ್ದೆ. ಅವರ ಮನೆ ಮಕ್ಕಳು ಎಲ್ಲ ಕೇಳ್ಕೊಂಡು ಒಳ್ಳೆ ದೋಸೆ ಕ್ಯಾಂಪ್ ಅಂತ ಮಾಡ್ತಾ ಇದ್ರು. ಬಹಳ ಒಂದು ಲೈವ್ಲಿ ಆಗಿ ಒಂದು ನಡೆಸ್ತಾ ಇದ್ರು. ಒಳ್ಳೆ ಹುಡುಗಿ. ಆಮೇಲೆ ಅವಳು ಆಸ್ಪತ್ರೆ ಬಿಟ್ಟು ಕೆಲವು ವಿಶೇಷವಾದ ಆಸಕ್ತಿ ವಹಿಸಿಕೊಂಡು ಕೆಲವು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಪಡೆದು ಆಮೇಲೆ ತುಂಬ ಬೇರೆ ಬೇರೆ ವಿಷಯದಲ್ಲಿ ಕೆಲಸ ಮಾಡ್ತಾ ಇದ್ರು. ಅವಳು ಹೆಚ್ಚಿನ ಅವಳು ಪ್ರಚಾರಕ್ಕೆ ಬಂದದಂತ ಹೇಳಿದ್ರೆ ಅವಳ ಕಲೆಯಲ್ಲಿ ಅವಳು ಆಸಕ್ತಿ ವಹಿಸಿ, ನಟನೆಯಲ್ಲಿ ಆಸಕ್ತಿ ವಹಿಸಿ, ನಾಟಕದಲ್ಲಿ ಹಾಗೂ ಏಕಪಾತ್ರಾಭಿನಯದಲ್ಲಿ ಅವಳು ವಿಶೇಷ ಆಸಕ್ತಿ ವಹಿಸಿಕೊಂಡು ಎಲ್ಲರ ಮನೆ ಸುಳಿ ಇದ್ದಾಳೆ. ಅವಳ ಮಾತು, ಅಭಿನಯ ಎಲ್ಲರಿಗೂ ಬಹಳ ಖುಷಿಯಾಗಿತ್ತು. ನಾನು ಕೂಡ ಬಹಳ ಖುಷಿಯಾಗಿ ಒಂದು ಮೊಬೈಲ್ನಲ್ಲಿ ಅವಳಿಗೊಂದು ಮೆಸೇಜ್ ಕಳಿಸಿದೆ. ತುಂಬ ಖುಷಿಪಟ್ಟ ಹುಡುಗಿ. ಆಮೇಲೆ ಎಷ್ಟೋ ಸತಿ ನಮ್ಮ ಮನೆಗೆ ಬಂದು ಚಹಾ ಕುಡಿದು ಹೋಗಿದ್ದಾಳೆ. ಮತ್ತು ಎಲ್ಲರೂ ಮಾತಾಡೋ ನನ್ನ ಬಗ್ಗೆ ಕೂಡ ಒಂದು ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಆ ಹುಡುಗಿಗೆ ಭವಿಷ್ಯ ಇದೆ. ಒಂದು ಒಳ್ಳೆಯ ಒಂದು ಮಾತುಗಾರಿಕೆಯಲ್ಲಾಗಲಿ, ನಟನೆಯಲ್ಲಾಗಲಿ ಅಥವಾ ಸಾಮಾಜಿಕ ಸೇವೆ ಮಾಡೋದಾಗಲಿ ಬಹಳ ಆಸಕ್ತಿ ವಹಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಒಂದು ಒಳ್ಳೆಯ ಸಂಸಾರದಲ್ಲಿ ಒಳ್ಳೆಯ ಹುಡುಗಿಯಾಗಿ ಇನ್ನೂ ಹೆಚ್ಚಿನ ಹೆಸರನ್ನು ಪಡೆಯುವಂತಾಗಲಿ ಅಂತ ನಾನು ಅವರಿಗೆ ಮನಪೂರ್ವಕವಾಗಿ ಆಶೀರ್ವದಿಸ್ತೇನೆ.
ರಂಗಭೂಮಿ ಆಯಿತು, ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳ್ತಿದ್ರಿ. ನಾನು ಹಂಗೆ ಮಾತಾಡ್ಕೊಂಡು ಹೋದರೆ ನನಗೆ ಮೋಸ್ಟ್ಲಿ ಈ ಎಪಿಸೋಡಲ್ಲಿ ಇದು ಮುಗಿಯೋದಿಲ್ಲ ಅಂತ ಅನಿಸುತ್ತೆ. ಮತ್ತು ಇದು ಬಿಟ್ಟು ಸೋಷಲ್ ವರ್ಕಲ್ಲಿ ಸಮಾಜ ಸೇವೆಗಳಲ್ಲೆಲ್ಲ ಅಳವಡಿಸ್ಕೊಂಡಿದ್ದೀರಾ ಅಂತ ರವಿರಾಜ್ ಸರ್ ಹೇಳಿದರು. ಅದೇನು ಅಂದರೆ ಆ ಭಾವನೆಗಳೆಲ್ಲಿಂದ ಶುರುವಾಯಿತು ಸೋಷಲ್ ವರ್ಕ್ ಮಾಡಬೇಕು ಅಂತ? ಅದೇ ಬಹುಶಃ ಶಿಫ್ಟಿಂಗ್ ಹೇಳಿದ್ನಲ್ಲ ನಾನು, ತೀರ್ಥಹಳ್ಳಿಯಿಂದ ಹಿರಿಯಡ್ಕಕ್ಕೆ ಬಂದಾಗ ತುಂಬಾ ಗೊಂದಲ ಅಂದ್ರೆ ಯಾರು ನಂಗೆ ಹೇಳೋರಿರ್ಲಿಲ್ಲ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ, ಒಂಟಿತನ, ಅದೆಲ್ಲ ಎಲ್ಲ ಹೆಣ್ಮಕ್ಳು ಸಾಧಾರಣ ಸಮಾಜದಲ್ಲಿ ಆ ಥರ ಫೇಸ್ ಮಾಡ್ತಾರೆ ಅಂತ. ಸೊ ಯಾವಾಗ ನಾನು ಜೆಸಿಗೆ ಸೇರ್ಕೊಂಡೆ, ನನ್ನ ಗೆಳತಿ ಪೂರ್ಣಿಮಾ, ಅವಳು ಪೂರ್ಣಿಮಾ ಸುರೇಶ್ ಜೆಸಿ ರೆಡ್ ಪ್ರೆಸಿಡೆಂಟ್ ಆದಾಗ ಅದ್ರ ಮೊದಲೇ ನಾನು ಕೆಲಸ ಮಾಡ್ತಾ ಇದ್ದೆ. ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳಿಗೆಲ್ಲ ಸ್ವಲ್ಪ ಏನೋ ಗೊತ್ತಿದ್ದು ನಾನು ಕತೆ ಹೇಳೋದು, ಅಥವಾ ನನ್ನ ಮಗನ ಬರ್ತ್ಡೇ ನಮ್ದ ಏನಾದ್ರೂ ಅಲ್ಲಿ ಮಾಡಿಸೋದು, ಅಥವಾ ಯಾರನ್ನಾದ್ರೂ ಕರ್ಕೊಂಡು ಹೋಗಿ ಒಂದ್ ತಿಂಗಳಿಗೆ ಒಂದ್ಸಲ ಅವ್ರ ಹೇರ್ ಕಟ್ ಮಾಡೋದು, ಅಥವಾ ಉಳ್ದವ್ರದೆಲ್ಲ ಡ್ರೆಸ್ ಎಲ್ಲ ಒಟ್ಟು ಮಾಡ್ಕೊಂಡು ತಕೊಂಡು ಹೋಗಿ ಯಾರಿಗಾದ್ರೂ ಬೇಕಾದವ್ರಿಗೆ ಕೊಡೋದು. ಬೀಡಿನ ಗುಡ್ಡೆಲ್ಲೆಲ್ಲ ತುಂಬಾ ಜನ ಇರ್ತಾರಲ್ಲ. ಸೊ ನನ್ಗೆ 2 ಗಂಡು ಮಕ್ಕಳೇ. ನಾನು ಆಫೀಸ್ನವ್ರಿಗೆಲ್ಲರಿಗೆ ಫೋನ್ ಮಾಡಿ ಹೇಳುದು, ಇಂಥ ದಿನ ನಾನು ಬರ್ತೇನೆ, ನಿಮ್ಮ ಮಕ್ಕಳದ್ದು ಡ್ರೆಸ್ ಎಲ್ಲ ತನ್ನಿ ಅಂತ. ಸೊ ಎಲ್ಲರದ್ದು ಫ್ರೆಂಡ್ಸ್ನವರದೆಲ್ಲ ಒಟ್ಟು ಮಾಡಿ ಅದು ಚೆನ್ನಾಗಿದ್ಯಾ ನೋಡಿ, ವಾಶ್ ಆಗದಿದ್ರೆ ಮಣ್ಣು ಕೊಳೆ ಇದ್ರೆ ಅದನ್ನ ಪುನಃ ವಾಶ್ ಮಾಡಿ ನಾನೇ ಮಾಡೋದು, ಅದು ಏನಾದ್ರು ಇದ್ರೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ಅವ್ರಿಗೆ ಯಾರಿಗೆ ಬೇಕು ಅವರಿಗೆಲ್ಲ ಮುಟ್ಸೋದು, ಅದೆಲ್ಲ ಮಾಡ್ತಾ ಇದ್ದೆ. ಸೊ ಆಗ ನನ್ನ ಫ್ರೆಂಡ್ ಹೇಳಿದ್ಲು, ನೋಡಿ ನೀನು ಇಂಥ ಕೆಲಸ ಎಲ್ಲ ಮಾಡ್ತಾ ಇದ್ದೆ, ನಿಂಗೆ ಒಂದು ಪ್ಲಾಟ್ಫಾರ್ಮ್ ಸಿಗ್ತದೆ, ಜೆಸಿ ಇದು ಒಳ್ಳೆ ಸಂಸ್ಥೆ ಅಂತ. ಸೊ ಹೋದಾಗ ನಂಗೆ ಅವರದ್ದು ಒಂದು ಇಷ್ಟ ಆಗಿದ್ದು ಟ್ರೈನಿಂಗ್ ಅಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ತುಂಬಾ ಸ್ಟ್ರಾಂಗ್, ಅಂದ್ರೆ ತುಂಬಾ ನೀಟಾಗಿ ಟ್ರೈನಿಂಗ್ ಕೊಡ್ತಾರೆ. ಮತ್ತೆ ನಾನು ಅಲ್ಲಿ ಟ್ರೈನರ್ ಆದೆ, ನಾನು ಝೋನ್ ಟ್ರೈನರ್. ಸೊ ಅಲ್ಲಿಂದ ನಾನು ಸ್ಕೂಲ್ಸಿಗೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಸ್ಕೂಲ್ಸ್ ಅಲ್ಲಿ ಹೋಗಿ ಈ ಟೈಮ್ ಮ್ಯಾನೇಜ್ಮೆಂಟ್ ಆಗ್ಲಿ, ಅಥವಾ ಈ ಹುಡುಗಿಯರಿಗೆ ಹದಿಹರೆಯದ ಸಮಸ್ಯೆಗಳು, ಮೆನ್ಸ್ಟ್ರುವಲ್ ಹೈಜೀನ್. ಈಗ ನಾನು ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡ್ತೀನಿ, ಮೊದಲು ಮೆನ್ಸ್ಟ್ರುವಲ್ ಹೈಜೀನ್ ಬಗ್ಗೆ ಮಾತಾಡ್ತಾ ಇದ್ದೆ. ನನ್ಗೆ ಶಾಕ್ ಆದದ್ದು, ನಾನು ಹಿರಿಯಡ್ಕ ಶಾಲೆಯಲ್ಲಿ ಓದಿದ್ದು. ಆ ಓದುವಾಗ ನನ್ನ ಮೆಂಟಾಲಿಟಿ ಯಾವ ತರ ಇತ್ತು, ನಂದು ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ಬೋದು. ನಂಗೆ ಅಕ್ಕ ತಂಗಿ ಅಂದ್ರಿಲ್ಲ, ಅಮ್ಮನಿಗೆ ಪುರ್ಸೋತಿಲ್ಲ. ಸೊ ಅದ್ರ ಬಗ್ಗೆ ಹೇಳಲಿಕ್ಕೆ ಯಾರು ಇಲ್ಲ. ಅಂಟಿಲ್ ಅನ್ಲೆಸ್ ನಮ್ಗಾಗ ಏನು ಈ ಮೊಬೈಲ್ ಗಿಬೈಲ್ ಆಗ್ಲಿ ಏನು ಗೊತ್ತಿರ್ಲಿಲ್ಲ, ಅಥವಾ ಯಾರು ಮಾತಾಡ್ಲಿಕ್ಕೆ ಅಂತದ್ ಮಾತು ಆಡುದಿಲ್ಲ. ಹಾಗೆ ಇರುವ ಇದ್ರಲ್ಲಿ ಬೆಳೆದವರು ನಾನು. ಆಫ್ಟರ್ ಮೆನಿ ಇಯರ್ಸ್ ನಾನು ಅಲ್ಲಿ ಹೋಗಿ ಒಂದು ಸಣ್ಣ ಪೇಪರ್ ರಿಸರ್ಚ್ ಮಾಡಿದೆ, ಅವರ ಮಕ್ಕಳದ ಅವೇರ್ನೆಸ್ ನೋಡುವಾಗ ಅದೇ ತರ ಇದೆ ಔಟ್ಪುಟ್. ನೀವು ಯಾವಾಗ ಇದ್ದಾಗ ಒಂದು ಪರಿಸ್ಥಿತಿ ಇತ್ತು, ಇನ್ನೂವರೆಗೂ ಹಾಗೆ ಇತ್ತು. ನಂಗಾಗ ಅನ್ಸಿತ್ತು ಈ ಮಾಡರ್ನೈಸೇಷನ್, ಗ್ಯಾಜೆಟ್ಸ್ ಅದೆಲ್ಲ ಸುಮ್ನೆ ಒಂದ್ ಏರಿಯಾ ಮಟ್ಟಿಗೆ ಮಾತ್ರ ಇರುತ್ತೆ, ಏನ್ ಬೇಕೋ ಅದು ತಿಳ್ಕೊಳ್ಳೋದಿಲ್ಲ ಅವರು ಅಂತ. ಸೊ ನಾನು ಹಳ್ಳಿ ಶಾಲೆಗೆ ಹೋಗಿ ನಂದೇ ಇಂಟ್ರೆಸ್ಟ್ ಅಲ್ಲಿ ಮಕ್ಕಳಿಗೆ ಅವ್ರ ಕಾಲೇಜಿಗೆ ಸ್ಕೂಲ್ಸಿಗೆ ಫೋನ್ ಮಾಡಿ ಕೇಳಿ ನಾನು ಬರ್ತೇನೆ ಅಂತ PPT ಸ್ವಲ್ಪ ರೆಡಿ ಮಾಡ್ಕೊಂಡು, ಅದ್ರದ್ದೆಲ್ಲ ಏನು ಬ್ಯಾಕಪ್, ಯಾಕೆ ಮೆನ್ಸ್ಟ್ರುವಲ್ ಹೈಜೀನ್ ಬೇಕು, ಅದರಿಂದ ಏನು ಪ್ರಾಬ್ಲಮ್ ಆಗ್ತದೆ, ಅದೆಲ್ಲ ಒಂಥರ ಕಾನ್ವರ್ಸೇಷನ್ ಟೈಪಲ್ಲೆಲ್ಲ ಹೋಗಿ ಹೇಳಕ್ಕೆಲ್ಲ ಶುರು ಮಾಡಿದೆ. ಅದ್ರ ಮತ್ತೆ ಕ್ಯಾರಿಯರ್ ಆಬ್ಜೆಕ್ಟ್ ಏನು ಇಟ್ಕೊಳ್ಬೋದು, ಅಥವಾ ಕಮ್ಯುನಿಕೇಶನ್ ಯಾಕೆ ಬೇಕು ಅಂತದೆಲ್ಲ, ಅದೆಲ್ಲ ಮಾಡುವಾಗ ಅವರದ್ದು ಫೀಡ್ಬ್ಯಾಕ್ ಎಲ್ಲ ತುಂಬಾ ಚಂದ ಇತ್ತು. ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಮಕ್ಕಳದ್ದು. ಆಗ ಅನಿಸಿತ್ತು, ನಾನು ಸುಮ್ಮನೆ ಈ ಸಂಖ್ಯೆಗಳೊಟ್ಟು ಬೇಡ ನನಗೆ, ನಾನು M.Com ಮಾಡಿ ಕರೆಸ್ಪಾಂಡೆನ್ಸ್ MBA ಮಾಡ್ಕೊಂಡಿದ್ದೆ. ಆದ್ರೆ ಇದು ಏನು ಯೂಸ್ ಇಲ್ಲ, ಇದು ಎಲ್ಲೋ ಒಂದ್ ಕಡೆ ನಾನು ಕಲ್ತಿದ್ ಸ್ವಲ್ಪ ಕೊಡ್ಬೇಕು ಸಮಾಜಕ್ಕೆ ಅಂತ ಅನ್ಸ್ತು. ಹಾಗೆ ನಾನು ಪ್ರಾಪರ್ ಆಗಿ ಒಂದು ಕೌನ್ಸಿಲಿಂಗ್ ಅಂತ ಹೇಳಿ ಮಾಡ್ಕೊಂಡು ಈಗ್ಲೂ ಆ ಕೆಲಸ ಮಾಡ್ತಾ ಇದ್ದೇನೆ. ಈಗ ಜೂನ್ ಯಾವಾಗ ಸ್ಕೂಲ್ ರಿಓಪನ್ ಆಗುತ್ತೆ ಅಂತ ಕಾಯೋದು. ಗೌರ್ಮೆಂಟ್ ಸ್ಕೂಲ್ಸ್ ಹೆಚ್ಚಾಗಿ ಹಳ್ಳಿ ಕಡೆ ಕಾನ್ಸಂಟ್ರೇಟ್ ಮಾಡ್ತೇನೆ ನಾನು. ಒಬ್ಬಳೇ ಆದ್ರೂ 1 man ಶೋ ಅಂತಾರ, ಅದಕ್ಕೆ ನಾಟಕ ಕೂಡ 1 woman ಶೋ ಮಾಡಿದ್ರೆ ಸ್ಕೂಲ್ಸಿಗೆ ಹೋಗಿ ಮಕ್ಕಳಿಗೆ ಅವ್ರಿಗೆ ಯಾವ್ದು ಈಗ ಟಾಪಿಕ್ 4-5 ಕೊಡೋದು, ಯಾವ್ದು ಬೇಕು ಅವ್ರ ಟೀಚರ್ ಸೆಲೆಕ್ಟ್ ಮಾಡ್ತಾರೆ. ಕೆಲವು ಸಲ ಒಳಕಡಲ್ಲಿ ತುಂಬಾ ಒಳ್ಳೆ ನನ್ಗೆ ರೆಸ್ಪಾನ್ಸ್ ಕೊಟ್ಟಿದ್ದು. ಎಲ್ಲ ಕ್ಲಾಸಿಗೂ ನೀವು ಬಂದು ಮೆನ್ಸ್ಟ್ರುವಲ್ ಹೈಜೀನ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ. ಹೇಗೆ ತಗೊಳ್ತಾರೆ ಮಕ್ಕಳು? ಈಗ ಅಷ್ಟು ಓಪನ್ ಅಪ್ ಆಗಿದಾರ. ನಮ್ಮ ಟೈಮಲ್ಲಿ ಅಷ್ಟು ತುಂಬಾ ನಾವು ಗೊತ್ತಿರ್ಲಿಲ್ಲ ನಮ್ಗೆ. ಯಾರಾದ್ರೂ ಏನಾದ್ರು ಹೇಳಿದ್ರೆ ಅದೊಂದು ದೊಡ್ಡ ಆಗಲ್ಲ. ಈಗಲೂ ನಾವು ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ, ಪ್ಯಾಡ್ ಬಗ್ಗೆ, ಮುಟ್ಟಿನ ಬಗ್ಗೆ, ಅಥವಾ ಏನು ಬ್ಲೀಡಿಂಗ್ ಬಗ್ಗೆ ಅದೆಲ್ಲ ಮಾತಾಡಿದ್ರೆ ನಗಾಡ್ತಾರೆ ಅವರವರಷ್ಟಕ್ಕೆ. ಸಂಕೋಚ, ಸೀರಿಯಸ್ನೆಸ್ ಅಲ್ಲ, ಸಂಕೋಚ ಒಂಥರ. ಅದ್ರ ಅಯ್ಯೋ ಅದು ಮಾತಾಡ್ತಾರಲ್ಲ ಅಂತ. ಬಟ್ ನಾವು ಪ್ರೆಸೆಂಟ್ ಮಾಡೋ ಸ್ಟೈಲ್ ಅಲ್ಲಿ ಇರುತ್ತೆ ಅದು. ಫಸ್ಟಿಗೆ ನಾನೆಲ್ಲ ಬಾಡಿ ಪಾರ್ಟ್ಸ್ ಅದು ಇದು ಎಲ್ಲ ಹೇಳಿಸ್ಬಿಡ್ತೇನೆ ಅವ್ರ ಹತ್ರ. ಸೊ ಯಾವ್ದು ಹೇಳಲ್ಲ, ಕೆಲವರೆಲ್ಲ ಹೇಳಲ್ಲ ಕೆಲವು ಪಾರ್ಟ್ಸ್ ಎಲ್ಲ. ಸೊ ಯಾಕೆ ಹೇಳುದಿಲ್ಲ, ನಮ್ಮಲ್ಲಿ ಯಾಕೆ ಅಂತ ಸ್ಟಿಗ್ಮಾ. ನಾನ್ಸ ಒಂದು
ಆಸ್ ಎ ವಿಮೆನ್ ಆ ಮಕ್ಕಳೊಟ್ಟಿಗೆ ನನಗೆ ಮಿಂಗಲ್ ಆಗ್ಲಿಕ್ಕೆ ಸುಲಭ ಆಗ್ತದೆ. ಸೊ ಮತ್ತೆ ಲಾಸ್ಟಿಗೆ ಆಗುವಾಗ ಒಂದಷ್ಟು ಕ್ವಶನ್ಸ್ ಇರ್ತದೆ ಅವ್ರ ಹತ್ರ, ಅದ್ಯಾಕೆ ಹಾಗೆ, ಇದ್ಯಾಕೆ ಹೀಗೆ, ಇದೆಂತ ಅಂತ ಅಂತದೆಲ್ಲ. ನಮ್ಮಷ್ಟಕ್ಕೆ ನಾವು ಎಷ್ಟು ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೇಕಲ್ಲ ಮಕ್ಳಿಗೆ ಉತ್ತರ ಅವ್ರ ಭಾಷೆಯಲ್ಲಿ ಕೊಡೋದು ಅಂತಂದ್ರೆ ದಿನ ಅದು ದಟ್ ಕೀಪ್ಸ್ ಯು ವೆರಿ ಇದು ಮನಸ್ಸಲ್ಲಿ ಒಂಥರ ಹೆಂಗಾಗಿರ್ಲಿಕ್ಕೆ ಅದೇ ಒಂದು ಕಾರಣ ಅಂತ ಅನ್ಕೊಳ್ಳೋದು. ನಾನು ಮಕ್ಕಳ ಹತ್ರ ಮಿಕ್ಸ್ ಆಗೋದು, ದಿನ ಕಲಿಯೋದು, ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ರತ್ರ ನಮ್ಮ ಪಾಠ ಸಿಗ್ತಾ ಇರ್ತದೆ. ನಾನು ಓವರ್ ಆಲ್ ಇಷ್ಟೊತ್ತವರೆಗೂ ನಿಮ್ಮ ಜೊತೆ ಮಾತಾಡಿದೆ. ನಿಮ್ದು ತುಂಬ ಕಲರ್ಫುಲ್, ನಾನು ಅದನ್ನೇ ಹೇಳೋದು ಇವತ್ತು, ತುಂಬ ಕಲರ್ಫುಲ್ ಅನ್ನೋಕ್ಕಿಂತ ನಿಮ್ಮ ತುಂಬ ಜೀವನವನ್ನು ಬೇರೆ 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 ಒಂದೇ ಲೈಫ್, ನಾನು ಹೇಳಿದ್ನಲ್ಲ ರಂಗಭೂಮಿ ಅನ್ನೋ ತಾಯಿ ನಮಗೆ ಹೇಗೆ ಒಂದೇ ಜೀವನದಲ್ಲಿ ಮತ್ತೆ ಪದೇ ಪದೇ ಜನ್ಮ ಕೊಡ್ತಾಳೆ ಅಂತ, ಅದೇ ಥರ ಅನ್ನಿಸ್ತಾ ಇದೆ ಸೋಷಲ್ ಲೈಫ್ ಆಗಲಿ. ಈ ಕಡೆ ನೀವು ವೀಣೆದು ಅದೊಂದು ಫೀಲ್ಡ್ ಬೇರೆ, ನಾಟಕದೊಂದು ಫೀಲ್ಡ್ ಬೇರೆ, ಬರವಣಿಗೆದು ಬೇರೆ, ಅದು ಓವರ್ ಆಲ್ ರಿಯಲಿ ನಂಗೆ ಖುಷಿ ಆಗ್ತಿದೆ. ಅದು ಮತ್ತು ಅಷ್ಟೆಲ್ಲ ಮಾಡಿ ಯಾವುದೂ ಅಂದರೆ ಇಂಬ್ಯಾಲೆನ್ಸ್ ಅಂತಿಲ್ಲ, ಅಷ್ಟು ನೀಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಅದು ನನ್ನಷ್ಟಕ್ಕೆ ನಂಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ ನಿಮಗೆ ಗೊತ್ತಿದೆ ನಿಮ್ಗೆ ಏನು ಬೇಕು ಅಂತೇಳಿ ಅಲ್ವಾ, ಅದೇನ್ ಮಾಡ್ಬೇಕು ಅಂತ ಗೊತ್ತಿದೆ. ಏನ್ ಹೇಳ್ತಾರೆ ಆಸೆ ಬುರ್ಕತನ ಅಂತ, ಎಲ್ಲ ಬೇಕು ಅಂತ ಅಲ್ಲ, ಈ ತರ ಆಸೆಗಳಿದ್ರೆ ಪರವಾಗಿಲ್ಲ, ಬೇಕು ಅಂತ ಅದರಿಂದ ಏನ್ ಖುಷಿ ಸಿಗ್ತದೆ. ನಾವು ಕೊಟ್ಟಾಗ ಅವರ ಫೀಡ್ಬ್ಯಾಕ್ ಹೆಚ್ಚಾಗಿ ನನ್ನ ಖುಷಿ ಡಿಪೆಂಡ್ ಆಗಿರೋದು ಇನ್ನೊಬ್ರ ಮೇಲೆ. ಅದಕ್ಕೆ ನಂಗೆ ಸ್ವಲ್ಪ ಖುಷಿ ಅಂತ ಆದ್ರೆ 4 ಜನ ಇದೆ ಅಂತ ಈಸಿಯಾಗಿ ಸಿಕ್ಕಲ್ಲ. ನಾನು ಸ್ವಲ್ಪ ಅದಕ್ಕೆ ಕೆಲಸ ಮಾಡ್ಬೇಕಾಗ್ತದೆ. ನಾನು ಅಲ್ಲಿಗೆ ಹೋಗ್ತೀನಿ, ಅನಾಥಾಶ್ರಮಕ್ಕೆ ಹೋಗ್ತೀನಿ ಅಥವಾ ಒಂದು ಸ್ಕೂಲಿಗೆ ಹೋಗ್ತೀನಿ, ಅದ್ ನನ್ಗೆ ಇಷ್ಟ. ಅಮ್ಮ ಯಾವಾಗ್ಲೂ ನಂಗೆ ಹೇಳ್ತಾಳೆ, ಅಮ್ಮನಿಗೆ ಪಾಪ ಮಗಳು ಅಂದ್ರೆ ಸ್ವಲ್ಪ ಯಾವತ್ತು ಅದೇ ತರ ಅಲ್ಲ, ನಿಮ್ಗೆ ಟೈಮ್ ಸಿಕ್ಕುದಿಲ್ಲ, ಇಡೀ ವಾರ ಇಡೀ ಕೆಲಸ ಮಾಡ್ತೀಯ, ಸಿಕ್ಕಿದಾಗ ಒಂದ್ ಸ್ವಲ್ಪ ಕುತ್ಕೊಳ್ಬಾರ್ದ, ಯಾಕದಂತ ಹೋಗುದು, ಇಲ್ಲ ಅಂದ್ರೆ ಕೆಲವು ಸಲ ಜ್ವರ ಇರುತ್ತೆ, ನಾಟಕ ಪ್ರಾಕ್ಟೀಸಿಗೆ ಹೋಗ್ಲಿಕ್ಕೆ ಆಗಲ್ಲ, ವೀಣೆ ಪ್ರಾಕ್ಟೀಸಿಗೆ ಹೋಗಕ್ಕಾಗಲ್ಲ, ಬರಲ್ಲ ಅನ್ಬಾರ್ದ, ಹಾಗೆಲ್ಲ ಅಂತಾರೆ. ಆದ್ರೆ ಅದರಿಂದ ಖುಷಿ ಸಿಗುತ್ತಲ್ಲ, ಅದು ಬಿಡಕ್ ಬೇಡ. ಸುಮ್ನೆ ಕುತ್ಕೊಂಡ್ರೆ ಏನೋ ತಪ್ಪು ಮಾಡ್ತಿದೀವ ಅಂತ ಅನ್ನೋದೊಂದು ಎಲ್ಲೋ ಆ ಒಂಟಿತನ ಅದು ತುಂಬಾ ಹೆದರ್ಸ್ಬಿಟ್ಟಿತ್ತು. ಈಗ ಯಾರು ಎಲ್ಲರೂ ನಮ್ಮವ್ರೆ, ಯಾರು ಚಂದ ಮಾತಾಡ್ತಾರೆ ಎಲ್ಲರೂ ನಮ್ಮ. ಈಗ ಮತ್ತೆ ನಾನು ಅದೇ ಹೇಳ್ತೀನಲ್ಲ, ಮಹಿಳೆ ಮತ್ತು ಪಾತ್ರ ನಿರ್ವಹಣೆ ನಾಟಕಕ್ಕೆ ಬಂದಾಗ ರಿಹರ್ಸಲ್ ಟೈಮಲ್ಲಿ ನಾಟಕ ಕಟ್ಟೋ ರೀತಿ ಹೇಗಿತ್ತು ಅಂತ. ನನಗೆ ನಾನು ಬರ್ದ ನಾಟಕ ನನ್ಗೆ ಅಷ್ಟು ಕಷ್ಟ ಕೊಡ್ಲಿಲ್ಲ, ಯಾಕಂದ್ರೆ ಅದ್ರ ಇಂಚಿಂಚು ನಂಗೆ ಗೊತ್ತಿತ್ತು. ಸರಿ. ಸೊ ರವಿರಾಜ್ ಸರ್ ಅವರು ತುಂಬಾ ಚೆನ್ನಾಗಿ ಅದನ್ನೊಂದು ಮೇಡಮ್ ಹೀಗ್ ಮಾಡುವ ಮತ್ತೆ ಅದೊಂದು ಹೊಸ ಕಾನ್ಸೆಪ್ಟ್, ಆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋದು ಇಟ್ಸ್ ವೆರಿ ಚಾಲೆಂಜಿಂಗ್ ಅಲ್ವಾ. ಇದುವರೆಗೂ ನಿಮ್ಮ ಜೀವನದ ಬೇರೆ ಬೇರೆ ಪುಟಗಳನ್ನ ನಮ್ಮ ಮುಂದಿಟ್ಟಿದ್ದೀರಿ. ನನಗೆ ನಿಜ ಹೇಳ್ಬೇಕಂದ್ರೆ ಇದು ಒಂದು ಎಪಿಸೋಡ್ ಸಾಲ್ತಿಲ್ಲ, ಮತ್ತೆ ನಾವು ನಿಮ್ಮನ್ನು ಕರಿತೀವಿ, ಮತ್ತೆ ಬನ್ನಿ, ಮತ್ತೆ ಇನ್ನೊಂದು ಗಂಟೆ ಪ್ರೋಗ್ರಾಮ್ ಮಾಡೋಣ. ಕಾರ್ಯಕ್ರಮಕ್ಕೆ ಅಷ್ಟೆಲ್ಲ ಕಮಿಟ್ಮೆಂಟ್ ಇಟ್ಕೊಂಡು ಮತ್ತೆ ನಾನು ಕರೆದೋದಕ್ಕೆ ಖುಷಿಯಿಂದ ಬಂದ್ರಿ, ಎಪಿಸೋಡ್ ಮಾಡಿಕೊಟ್ರಿ. ಎಲ್ಲ ನಮ್ಮ ವೀಕ್ಷಕರ ವತಿಯಿಂದ, ಸ್ಪಂದನ ವಾಹಿನಿ ವತಿಯಿಂದ ನಿಮಗೆ ತುಂಬ ತುಂಬ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಮಹಿಳೆ ಮತ್ತು ರಂಗಭೂಮಿ ಪಾತ್ರ ನಿರ್ವಹಣೆ ಎಷ್ಟು ಚೆನ್ನಾಗಿ ನಾವು ಲೈಫಲ್ಲೂ ಕೂಡ ನಿಜ ಜೀವನದಲ್ಲೂ ಕೂಡ ಅಳವಡಿಸ್ಕೋಬೋದು ಅಂತ ತುಂಬ ಸುಂದರವಾಗಿ, ತುಂಬ ಸರಳವಾಗಿ ಶಿಲ್ಪಾಕ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ನೋಡ್ತಾ ಇರಿ ಸ್ಪಂದನ ವಾಹಿನಿಯನ್ನು. ನಮಸ್ಕಾರ.